This program is brought to you by Yamuna Asha City Premium Gated Community. Powered by Amrit Noni Arogyada Baravase. Nippon Paint. Co-sponsored by Biruver Kudla. Sun Premium Refined Sunflower Oil. Santosh 2-star Boiled Rice Bhadravati. Shashi Soap. Shashi Dalli Kodeya Matelli. Abaran Timeless Jewelry Bangalore. Aruna Masala. Taste and Trust since 1980. Bhargav Enterprises. The Raymond Shop. Love Mark. Beauty Soap, Calci Bright Toothpaste and Toothbrush, McCoy, a promise of happiness. Supportive partner, Dance Star Studio, Adyar, Mangalore. Dance Warriors. Dance Warriors. Dance Warriors. Dance Warriors. Dance Warriors. Ready, 1, 2, 3, step behind me, stylish look, nodi kuriyona dance warriors. Thank you so much. And Namma TV Tondu Pranchana Maatharegla Atmiyavaranjana Swagata Nikhilna favorite show, that is Namma TV presents Yamuna Asha City Dance Warriors Season 2 powered by Amrit Noni and Nippon Paints. So show Tondu Pranchana Maatharegla ya Nikhilna Rupesh Paatharundu Pune and Rupesh Malpuranchana Malla Namaskara. Maatharegla, I mean to say in my language, Mata Andanagleg, Akkanagleg, Ammanagleg, Auntinagleg, Unclenagleg, Ajjanagleg, Ajjanagleg, Dodapanagleg, Dodamanagleg, Jigamnagleg, Malnagleg, Ellagleg, Illanagleg, Barithanagleg, Maatharegla. Welcome to the show! ಸೋಮವಾರ ಇವಾಗ ಮಂಗಳವಾರ ಅರ್ಪಣು, ಬುಧವಾರ ಗುರುವಾರ ಶುಕ್ರವಾರ ಇವಾಗ ವೀಕೆಂಡ್ ಬರ್ಪಣು. ವೀಕೆಂಡ್ ಬಂದಾಗ ಡೆಫಿನೆಟ್ಲಿ ಟಿವಿದ ಎದುರು ನಿಖಿಲ್ ಕುಲ್ಲುವಾರ ಹೆಂಗೆ ಗೊತ್ತು ದಾಕ್ ಬಂಡ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ತುಯಾರ ನಿಖಿಲ್ ಮಾತ ಕಾತೊಂದುಲ್ಲಾರಂದು ಹೆಂಗೆ ಗೊತ್ತುಂಡು. ಆ್ಯಂಡ್ ಕರಿನ ರೌಂಡ್ ದಾದೈತನು ಪುನೀತ್ ರಾಜ್ಕುಮಾರ್ ಮೇರನ್ ಸುಗಿಪುನ ಅಂಚಿನ ರೌಂಡ್ ಭಾರಿ ಎಡೆಡ್ಡೆ ಕಮೆಂಟ್ಸ್ ಬತ್ತುಂಡು. ಗುರು ಕಿರಣ್ ಸರ್ ಅವ್ರನ್ನ ಎಕ್ಸ್ಪೀರಿಯನ್ಸ್ ಪಟ್ಟೊಂಡಿರು. ಆ್ಯಂಡ್ ಸುಮಾರು ಜನ ಕಮೆಂಟ್ಸ್ ಮಾಡ್ತಾರೆ, ಸುಮಾರು ಜನ ಅಕ್ಕಲ್ನ ಒಂದು ಫೀಡ್ಬ್ಯಾಕ್ ಕೊರಿಯರು. ಒಂದು ಭಾರಿ ಅದ್ಭುತವಾದ ಅಂಚಿನ ಪೊರ್ಲ ಗಂಟದ ಒಂದು ರೌಂಡ್ ಆದಿತ್ತನು. ಸೊ ಡೆಫಿನೆಟ್ಲಿ ಈ ರೌಂಡ್ ಪಂಡ ಇತ್ತೆ ಶುರು ಆಪುನ ಅಂಚಿನ ರೌಂಡ್ಲ ವೆರಿ ವೆರಿ ಇಂಟ್ರೆಸ್ಟಿಂಗ್ ರೌಂಡ್ ಆದುಪ್ಪುಡು. ಆ ರೌಂಡ್ ಬಗ್ಗೆ ಬಂದ್ಬಿಡ್ದಾಂಡ ನಮ್ಮತ್ತೆ ಸಿನಿಮಾ ದುಬ್ಬ ಸಿನಿಮಾ ಪಂಡಗ ಒವೇ ಸಿನಿಮಾ ಆದುಪ್ಪು ಒಂಜಿ ಮಿನಿಮಮ್ ಲೆಂತ್ ಒಂಜಿ ಆನ್ ಅನ್ ಎವರೇಜ್ ಒಂಜಿ 2.5 ಗಂಟೆ 2.25 ಗಂಟೆ ಒಪ್ಪುಂಡು. ಆ 2.25 ಗಂಟೆ 2.5 ಗಂಟೆ ಇಡೀ ಸಿನಿಮಾಡು ಒಂಜಿ ಸ್ಟೋರಿ ಲೈನ್ ಪ್ಲೇ ಆಪುಂಡು. ಬಟ್ ಇದ್ದ ಈ ಸ್ಟೇಜ್ ಇಡು ಒಂಜಿ 5 ನಿಮಿಷದ ಪರ್ಫಾರ್ಮೆನ್ಸ್ ಇಡು ಒಲ್ಲ ಒಂಜಿ ಸಿನಿಮಾನ್ ದೆತೊಂದು ಆ ಸಿನಿಮಾದ ಸಾಂಗನ್ನು ಯೂಸ್ ಮಲ್ತೊಂದು ಆ ಸಿನಿಮಾದ ಇಡೀ ಸ್ಟೋರಿನ ಒಂಜಿ ಸಾಂಗ್ ಇಡು ನಂಗೆ ತೋಜಾದ ಕೊರಡು. ದ್ಯಾಟ್ ಈಸ್ ಡೆಫಿನೆಟ್ಲಿ ಚಾಲೆಂಜಿಂಗ್ ಅಂತ ಬರಲಿ. ಸೊ ಹಾಗಾಗಿ ಇವತ್ತಿನಿಂದ ಹೊಸ ಒಂದು ರೌಂಡ್ ಶುರು ಆಗ್ತಾ ಇದೆ. ಆ ರೌಂಡಿನ ಬಗ್ಗೆ ಹೇಳಬೇಕು ಅಂತಂದ್ರೆ ದಟ್ ಇಸ್ ರಿಯಲಿ ಇಂಟ್ರೆಸ್ಟಿಂಗ್. ನಾರ್ಮಲಿ ಒಂದು ಸಿನಿಮಾ ಅಂತ ಬಂದಾಗ 2.5 ಗಂಟೆ ಆನ್ ಅನ್ ಎವರೇಜ್ ಹೇಳೋದಾದ್ರೆ 2.5 ಗಂಟೆ 2.25 ಗಂಟೆ 2.75 ಗಂಟೆ 3 ಗಂಟೆ ಎಲ್ಲ ಇರುತ್ತೆ. ಆನ್ ಅನ್ ಎವರೇಜ್ 2.5 ಗಂಟೆ ಅಂತ ಬಂದಾಗ ಒಂದು ಇಡೀ ಸಿನಿಮಾ 2.5 ಗಂಟೆನಲ್ಲಿ ಒಂದು ಸ್ಟೋರಿ ಲೈನ್ ಪ್ಲೇ ಆಗುತ್ತೆ. ಬಟ್ ಇವತ್ತಿರೋಂತಹ ಚಾಲೆಂಜ್ ಡ್ಯಾನ್ಸರ್ಸ್ಗಳಿಗೆ ಏನು ಅಂತಂದರೆ, ಯಾವುದೋ ಒಂದು ಸಿನಿಮಾನ ತಗೊಂಡು ಅದರ ಸ್ಟೋರಿ ಲೈನನ್ನು ಕೇವಲ ಒಂದು ಪರ್ಫಾರ್ಮೆನ್ಸಲ್ಲಿ ಆ ಸಿನಿಮಾದ ಹಾಡುಗಳ ಮುಖೇನ ಇಲ್ಲಿ ನಮಗೆ ಪ್ರದರ್ಶಿಸಬೇಕು. ದ್ಯಾಟ್ ವಿಲ್ ಬಿ ಚಾಲೆಂಜಿಂಗ್, ಅಟ್ ದ ಸೇಮ್ ಟೈಮ್ ದ್ಯಾಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಸೊ ಹಾಗಾಗಿ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ತುಂಬಾನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಇರುವಂತಹ ಒಂದು ರಿಯಾಲಿಟಿ ಶೋ ಅಂತ ಹೇಳ್ಬೋದು. ನೋಡಿ, ಒಂದು ಮಾತಿದೆ, ಬೆಳಿಗ್ಗೆ ಕೋಳಿ ಕೂಗದೆ ಇದ್ರೂ ಬೆಳಗಾಗುತ್ತೆ, ಆದರೆ ಸೂರ್ಯ ಬರದೇ ಇದ್ರೆ ಬೆಳಗಾಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಹಾಗಾಗಿ ಈ ಶೋ ನಡಿಬೇಕು ಅಂತಂದರೆ ಜಡ್ಜಸ್ ಅವರು ಡೆಫಿನೆಟ್ಲಿ ಇರಲೇಬೇಕು. ಅದರ ಅರ್ಥ ಇಲ್ಲಿ ಕೋಳಿ ಯಾರು ಸೂರ್ಯ ಯಾರು ಅಂತ ನೀವು ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ. ಆ್ಯಂಡ್ ಡೆಫಿನೆಟ್ಲಿ ಸೂರ್ಯ ಅಂದರೆ ನಮ್ಮ ಜಡ್ಜಸ್. ಆ್ಯಂಡ್ ಅವರನ್ನು ಕರೆಯುವಂತಹ ಸಮಯ. ಐ ವೆಲ್ಕಮ್ ಆಲ್ ದ ಜಡ್ಜಸ್. ಎಲ್ಲ 3 ಜಡ್ಜಸ್ಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ. ಮೊದಲನೇದಾಗಿ ಸೂರಜ್ ಸಾನೇಲ್, ಕಿಶೋರ್ ಅಮನ್ ಶೆಟ್ಟಿ ಆ್ಯಂಡ್ ಅನ್ವಿತಾ ಸಾಗರ್. ದಯವಿಟ್ಟು ವೇದಿಕೆಗೆ ಬರಬೇಕು. ಜೋರಾಗಿರುವಂತಹ ಚಪ್ಪಾಳೆ. ವೆಲ್ಕಮ್. ಎಸ್, ಓಕೆ. ಕರಿನ ರೌಂಡ್ ಪುನೀತ್ ರಾಜ್ಕುಮಾರ್ ಸರ್ನ ರೌಂಡ್ ಆದಿತ್ತನೆ. ಸೊ ಬಾರಿ ಶೋ ಕೊಡ್ಬೋದು ಇದ್ದ ಈ ರೌಂಡ್ ಬಗ್ಗೆ ದಾದ ಬಂದ್ಬರ್. ಈ ರೌಂಡ್ ಪಂಡ ಫಿಲ್ಮಿ ರೌಂಡು ಆಫ್ ಕೋರ್ಸ್. ಮಸ್ತ್ ಎಕ್ಸ್ಪೆಕ್ಟೇಷನ್ ಮಸ್ತ್ ಉಂಡು. ನಮ್ಮ ಕಂಟೆಸ್ಟೆಂಟ್ಸ್ ಎಡ್ಡೆ ಮಲ್ಪೇರ್ ಬಂದೆ ನಮಗೆ 100% ಉಂಡು. ಸೊ ಐ ಹೋಪ್ ಫಾರ್ ದ ಬೆಸ್ಟ್. ಸಿಂಪಲ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅನ್ವಿತಾ ಸಾಗರ್, ಹೇಳಿ ಏನು ಎಕ್ಸ್ಪೆಕ್ಟೇಷನ್ ಇದೆ ಆ್ಯಂಡ್ ಹೇಗೆ ಹೋಗ್ತಾ ಇದೆ ಈ ಒಂದು ಡ್ಯಾನ್ಸ್ ವಾರಿಯರ್ಸ್ 2 ಜರ್ನಿ? ಹಾಯ್, ಮಾತೃಗಳಿಗೆ ನಮಸ್ಕಾರ. ಸೊ
ಪುನೀತ್ ರಾಜ್ಕುಮಾರ್ ರೌಂಡ್ ತುಂಬ ಚೆನ್ನಾಗಿ ಹೋಯಿತು. ಆ್ಯಂಡ್ ಇವಾಗ ಬ್ಲಾಕ್ ಬಸ್ಟರ್ ಮೂವಿ ರೌಂಡ್ ಆಗಿರೋದ್ರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ಹೇಳ್ದಂಗೆ. ಯಾಕಂದರೆ ಚೂಸ್ ಮಾಡಿರೋಂಥ ಪ್ರತಿಯೊಂದು ಮೂವಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಅದನ್ನು ಹೇಗೆ ಪೊಟ್ರೆ ಮಾಡ್ತಾರೆ ಅಥವಾ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವಾಗ ಒಂದು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿರೋದ್ರಿಂದ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಜಡ್ಜ್ ದಿಸ್ ಆ್ಯಂಡ್ ಸಿ ಹೌ ಇಟ್ ಗೋಸ್ ಅಂತ. ಸೊ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಜೊತೆ ಸೂರಜ್ ಸನಿಲ್ ಅವರಿದ್ದಾರೆ. ಆ್ಯಂಡ್ ದಾವಿಗ ಮಾತರಿಗಳ ನಮಸ್ತೆ. ಇರ್ ಪಳ್ಳಕನೆ ಪುನೀತ್ ರಾಜ್ಕುಮಾರ್ ರೌಂಡ್ ಬಾರಿ ಎಡ್ಡ ರಿವ್ಯೂ ಬೈದನು. ಮಸ್ತ್ ಎಮೋಷ್ನಲಿ ಬಾಂಡಿಂಗ್ ಡೆವಲಪ್ ಮಂತಂಡು ಆಡಿಯನ್ಸ್ ಜೊತೆ ಮಸ್ತನ ಎಮೋಷ್ನಲಿ ಕನೆಕ್ಟ್ ಆಯ್ರ ಆ ಎಪಿಸೋಡ್ಸು ಪೂರ. ಸೊ ಒಂಜಿ ಎಡ್ಡ ಔಟ್ಕಮ್ ಬತ್ತನ್ ಆ್ಯಂಡ್ ಈ ಡೆಫಿನೆಟ್ಲಿ ಒಂದು ಬ್ಲಾಕ್ ಬಸ್ಟರ್ ಮೂವಿ ರೌಂಡ್. ಆ್ಯಂಡ್ ದಾದ ಪಂಡ 2 rounds ಎಂಕುಲು ಆಲ್ರೆಡಿ ತೂತಾಕುಲು ಎಡ್ಡೆ ಡಾನ್ಸರ್ಸ್ ಆ್ಯಂಡ್ ದೇರ್ ಸ್ಕಿಲ್ಸ್ ಕೆಪಾಬಿಲಿಟಿ ಮುಲ್ಪ ದಾದ ಪಂಡ ಕೊರಿಯೋಗ್ರಫರ್ನ ಇನೋವೇಟಿವ್ ವಿತ್ ದ ಡಾನ್ಸರ್ಸ್ ಅವೇನು ಎಂಕುಲು ಇನ್ನು ಮೇಯ್ನ ಜಡ್ಜ್ ಮನ್ಪೆರಲ್ಲ ಪಂಡ ಹೌ ಕ್ರಿಯೇಟಿವ್ಲಿ ಒಂಜಿ ಇಡೀ ಮೂವಿನ 5 ನಿಮಿಷ ಡಕುಲು ತೊಷ್ಪೌಡ್ ವಿತ್ ದ ಡಾನ್ಸ್. ಸೊ ಅವೇ ಇನಿ ಚಾಲೆಂಜ್ ಆ್ಯಸ್ ಇಟ್ಸ್ ಲೈಕ್ ಕ್ವಾರ್ಟರ್ ಫಿನಾಲೆದು ರೌಂಡ್ಸ್ ಆಯ್ನದವರ ಡೆಫಿನೆಟ್ಲಿ ವಿ ಹ್ಯಾವ್ ಗಿವನ್ ದಿಸ್ ಚಾಲೆಂಜ್ ಟು ದ ಕಂಟೆಸ್ಟೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಎಸ್ ಥ್ಯಾಂಕ್ ಯು ಸೋ ಮಚ್. ಒಂದು ವೆರಿ ಇಂಟ್ರೆಸ್ಟಿಂಗ್ ರೌಂಡ್ ಅಂತ ಬರಲಿ. 3 ಜನಗಳು ಆಲ್ ದ ಬೆಸ್ಟ್. ನಾನು ಅನ್ವಿತರಿಗೆ ಸ್ಪೆಷಲ್ ಆಲ್ ದ ಬೆಸ್ಟ್. ಆ್ಯಂಡ್ ఆయన ಸೈಡ್ కుల్లేరు ಆ್ಯಂಡ್ ಹೆಡವಾಡೆ ಪ್ಲೀಸ್ ನಿಖಿಲ ಸೀಟ್ ಈಸ್ ಅಬ್ಸಲ್ಯೂಟ್ಲಿ ರೆಡಿ. ಥ್ಯಾಂಕ್ ಯು. ಓಕೆ, ಸೊ ಈ ಒಂದು ರೌಂಡಿನ ಮೊದಲನೆಯ ಪರ್ಫಾರ್ಮೆನ್ಸ್ ಬೆಸ್ಟ್ ಗೈಸ್ ಕುಂದಾಪುರ ಅನ್ನೋಂಥ ಒಂದು ತಂಡ, ಕುಂದಾಪುರದ ತಂಡ ಆಯ್ಕೆ ಮಾಡ್ಕೊಂಡಿರುವಂತಹ ಸಿನಿಮಾ ಭಜರಂಗಿ ಅನ್ನೋವಂಥದ್ದು. ಶಿವರಾಜ್ ಕುಮಾರ್ ಅವರು ನಟನೆ ಮಾಡಿರುವಂತಹ ಸಿನಿಮಾ, ಹರ್ಷ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ, ಒಂದು ಬ್ಲಾಕ್ ಬಾಸ್ಟರ್ ಹಿಟ್ ಆದಂತಹ ಸಿನಿಮಾ. ಅದರ ವಿಶೇಷವಾಗಿರುವಂಥ ಒಂದು ಲೈನ್ ಇರೋವಂತಹ ಸಿನಿಮಾ ಅಂತ ಹೇಳ್ಬೋದು. ಅದನ್ನು ಯಾವ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಾರೆ, ಯಾವ ರೀತಿ ನಮಗೆ ತೋರಿಸ್ತಾರೆ, ಕನ್ವಿನ್ಸ್ ಮಾಡ್ತಾರಾ ಇಲ್ವಾ, ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಬೆಸ್ಟ್ ಗೈಸ್ ಫ್ರಮ್ ಕುಂದಾಪುರ್. ನನಗಿದು ಬರೀ ಚಿನ್ನ, ಪುಣ್ಯಾತ್ಮರಿಗೆ ದುಃಖ ಜಾಸ್ತಿ, ಅದಕ್ಕೆ ನಾನು ಪರಮ ಪಾಪಿ. ವೀರಾಂಜನೇಯ, ಹನುಮಂತರಾಯ, ಮುತ್ತರಾಯ, ಎಲ್ಲಿದೆಯಾ ಬಜರಂಗಿ? He's the king of the boss of the boss. Raja, he's a hero. Raja, superhero. He's a classy, massy boss. ಬಾಸು ನಮ್ ಬಾಸು, ಬಾಸು ನಮ್ ಬಾಸು, ಇವ್ರ ಕೈ ಹಿಡಿದ್ರೆ ಕಾಸು. ಗಾಜನೂರ ಗರಡಿಯಲ್ಲಿ ಹುಟ್ಟಿ ಬಂದ ಗಂಡು ಗಲಿ, ಕಾಲಿಟ್ರೆ ನಡುಗುವುದು ಆಕಾಶ ಗುಡುಗುವುದು. ದರ್ಬಾರು ಇವರದೇನೆ, ದೂಸರ ಮಾತು ಬೇಡ ಗುರು. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್. ನಿಮ್ಮ ನೋಡೋ ಪ್ರತಿ ನೋಟದಲ್ಲೂ ನನ್ನಲ್ಲಿ ಪ್ರೀತಿ ಹುಟ್ಟನೇ ಇರುತ್ತೆ. ನಿಮ್ಮ ಪ್ರತಿ ಜೀವನದ ಆ ನಗು, ನಿಮ್ಮ ಜೀವನದ ಅತಿ ದುಃಖದ ಆ ಕಣ್ಣೀರಿಗೂ ನಾನೇ ಕಾರಣವಾಗಿರ್ಬೇಕು ಅಂತ ಇಷ್ಟಪಡ್ತೀನಿ. ಐ ಲವ್ ಯು. ಜಿಯಾ ತೇರಿ ಜಿಯಾ ಮೇರಿ, ನೋಟದ ಬಾಣವು ನಾಟಿದೆ ಆಗಲೇ, ಜೀವವೇ ಹೋದರೂ ಹೋಗಲಿ. ಕೊಡು ಜಾತ್ಕನ. ಇಲ್ಲ ಕೊಡಲ್ಲ. ಯೋ ಅದನ್ನ ಡಬ್ಬ ಜಾತ್ಕ ಕಣೆ, ಕೊಡೆಯ. ಇದೆಂತ ಶ್ರೇಷ್ಠವಾದ ಜಾತಕ ಅಂತ ಗೊತ್ತೇನೋ ನಿನ್ಗೆ? ಪುಣ್ಯಾತ್ಮ ಕಣೋ ನಿಮ್ ತಾತ, ಮಹಾತ್ಮರಲ್ಲಿ ಮಹಾತ್ಮ. ನಂಬಲ್ವಾ? ನಮ್ಮೂರ ಕಾಯೋ ದೊರೆಯೇ ನಿನಗೆ ಎಲ್ಲಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಗುಂಟು ನಾನಾ ವೇಷ, ನಿನ್ನ ಮಾತೆ ಗಂಟ ಘೋಷ, ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ. ಬಜರಂಗಿ ಇಡೀ ಭೂಮಿಯ ಡೋಲು
ಯಾರೋ ನೀನು? ಏನು ಬೇಕು ನಿನಗೆ? ಹೆಣ್ಣಿನ ಹಸಿ ಮೈ, ಹೊಳೆಯೋ ಬಂಗಾರ, ರಕ್ತ ರಕ್ತ ನೋಡ್ಬೇಕು. ಯಾವ ಕಾಡಿನ ಮೃಗನೋ ನೀನು? ಇಷ್ಟು ಜನರ ಸಂಕಟ ಸಾವು ನಿನ್ನ ಸುಮ್ಮನೆ ಬಿಡಲ್ಲ ಕಣೋ. ಮುನಿವರ ಆರತಿ ಉತಾರೆ. ಜಯ 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 ಹನುಮ ಉಚಾರೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ. ಪ್ರಳಯವೇ ನಡೆಯಲಿ ಅಸುರರ ಎದುರಿಸು, ಗಗನ ವಿಚರುಗಲಿ ಗಡಗಡ ನಡುಗಿಸು. ಧರ್ಮ ಉಳಿಸೋ, ಸತ್ಯ ಮೆರೆಸೋ, ವಜ್ರದೇಹಿ ಬಾರೋ. ಜೈ 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 ಬಜರಂಗಿ ಹನುಮಲ ಲಾಗಿ. ಜೈ 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 ಬಜರಂಗಿ ತಲನ ರಘುನಾಥ ಕಲಾಗಿ. ಜೈ 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 ಬಜರಂಗಿ ಪುತ್ರ ಮಹಾಬಲದಾಯಿ. ಜೈ 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 ಬಜರಂಗಿ ನನಗೆ ಪ್ರಭು ಸದಾ ಸಹಾಯ. ನೀನ್ ಏನ್ ಮಾಡಿದ್ರು ನನ್ನ ಮುಟ್ಟಕ್ಕಾಗಲ್ಲ ಕಣೋ. ನಿನಗೆ ಮುಕ್ತಿ ಇಲ್ಲ, ನಿನ್ನ ಆಸೆಗಳು ಈಡೇರಲ್ಲ. ಜನ್ಮ ಜನ್ಮಾಂತರದಲ್ಲೂ ನಾನು ನಿನಗೆ ಸಿಗಲ್ಲ ಕಣೋ. ಆಂಜನೇಯಂ. ಓಕೆ, ಬಜರಂಗಿ ಅನ್ನೋವಂಥ ಒಂದು ಸಿನಿಮಾದ ಹಾಡನ್ನು ಚೂಸ್ ಮಾಡಿ ಒಂದು ತುಂಬ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರ ಅನ್ನೋವಂಥದ್ದು, ಅಂದರೆ ಆ್ಯಸ್ ಅನ್ ಆಡಿಯನ್ಸ್ ಹೇಳೋವಂಥದ್ದು. ಹೇಳಿ, ಇದೇ ಸಿನಿಮಾನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇದೇ ಅಂದರೆ ಕಾನ್ಸೆಪ್ಟ್ ಚೆನ್ನಾಗಿರುತ್ತೆ ತಗೊಂಡ್ರೆ, ಚೂಸ್ ಮಾಡಿದ್ರೆ. ಮತ್ತು ಇದರಲ್ಲಿ ಜಾಸ್ತಿ ಎಕ್ಸ್ಪೋಸ್ ಮಾಡ್ಬೋದು, ಅಂದರೆ ಸ್ಟೆಪ್ಸ್ ಆಗಿರ್ಬೋದು, ಒಂದು ಸ್ಟೋರಿ ಅದನ್ನೇ ಜಾಸ್ತಿ ಎಕ್ಸ್ಪೋಸ್ ಮಾಡ್ಬೋದು. ಸೊ ಸ್ವಲ್ಪ ಮೈಕ್ ಮೇಲೆ ಇಟ್ಕೊಳ್ಳಿ. ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ? ಅಂದರೆ ಈ ಥರ ಬರಬೇಕು ಅಂತ 100% ಬಂದಿದೆಯಾ? ಅಲ್ಲ, ಬೇಡ ಬೇಡ ಬೇಡ, ಅದಕ್ಕೆ ಉತ್ತರ ಕೊಟ್ಟು 98% ಅಂದರೆ 2% ಅಲ್ಲಿ ಕಟ್ ಆಗೋದು ಬೇಡ. ಮತ್ತೆ ಸೊ ಸ್ಟ್ರೇಟ್ ಅವೇ ಜಜಸ್ ಬಳಿ ಹೋಗೋಣ, ಅವ್ರು ಹೇಗೆ ಅನ್ನಿಸ್ತು ಅಂತ. ಆ್ಯಂಡ್ ಸೂರಜ್ ಸರ್ ಹೇಳಿ, ಹೇಗಾಯಿತು, ಹೇಗಿತ್ತು, ಹೇಗಿರಬಹುದಿತ್ತು? ಹಾಯ್ ಬೆಸ್ಟ್ ಗೈಸ್. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಡ್ಯಾನ್ಸಲ್ಲಿ ತುಂಬ ನನಗೆ ಇಷ್ಟ ಆಗಿದ್ದು ನಿಮ್ಮ ಎಫರ್ಟ್ಸ್. ಒಂದು ತುಂಬ ಡ್ಯಾನ್ಸ್ ಟೀಮ್ಗೆ ಇವತ್ತಿದೊಂದು ಚಾಲೆಂಜಿಂಗ್ ಆಗಿರುತ್ತೆ. ಅಂದರೆ ಬರೀ ಒಂದು 5 ನಿಮಿಷ ಸಾಂಗ್ ತೊಗೊಂಡು ಪರ್ಫಾರ್ಮ್ ಮಾಡೋದಕ್ಕೂ ಒಂದು ಫುಲ್ ಫಿಲ್ಮ್ನ ಅಥವಾ ಒಂದು ಮೂವಿನ ಹಾಗೆ ರೆಪ್ರೆಸೆಂಟ್ ಮಾಡೋದು ಸ್ಟೇಜಲ್ಲಿ ತುಂಬ ಕಷ್ಟದ ಕೆಲಸ ಆ್ಯಂಡ್ ಚಾಲೆಂಜಿಂಗ್ ಆಲ್ಸೋ. ಅದರಲ್ಲಿ ಕೆಲವೊಂದು ಕಡೆ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರ. ಕೆಲವೊಂದು ಸೀಕ್ವೆನ್ಸ್ನ ಅಷ್ಟೇ ಅದ್ಭುತವಾಗಿ ನಿಭಾಯಿಸ್ತೀರ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸ್ಟೇಜ್ ಮೇಲೆ. ದಟ್ಸ್ ಗುಡ್. ಆ್ಯಂಡ್ ಎಲ್ಲರ ಎಫರ್ಟ್ಸ್ ನನಗೆ ಇವತ್ತು ಕಾಣ್ತು. ಅದಕ್ಕೋಸ್ಕರ ನಾನು ಒಂದು ಚಪ್ಪಾಳೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಆ ಎಫರ್ಟ್ನ ಹಾಕ್ತೀರಾ ನಿಮ್ಮಲ್ಲಿ. ಆದರೆ ಆ್ಯಸ್ ಇಟ್ಸ್ ಎ ಮೂವಿ ಕಾನ್ಸೆಪ್ಟ್, ನಾವು ಆ ಮೂವಿ ಫುಲ್ ಹಾಗೇ ಬಂತ ಸ್ಟೇಜ್ ಮೇಲೆ ಅನ್ನೋದೇ ನಾವು ಇವತ್ತು ಮೇಯ್ನ್ ಜಡ್ಜ್ ಮಾಡೋದು. ಸೊ ಅಲ್ಲಿ ನನಗೆ ಸ್ವಲ್ಪ ಫ್ಲಾಸ್ ಕಾಣ್ತು. ಯಾಕೆಂದರೆ ಕೆಲವೊಂದು ಒಂದು ಸೀನಿಂದ ಮತ್ತೊಂದು ಸೀನಿಗೆ ಕನೆಕ್ಷನ್ಸ್ ಇರಲಿಲ್ಲ. ಅದು ನನಗೆ ಒಂದು ಮೂವಿಯಿಂದ ಡೈಲಾಗ್ಸ್ ತೊಗೊಂಡಿದ್ದೀರಾ, ಒಪ್ಕೋತೀನಿ. ನೀವು ಈ ಮೂವಿನ ರೆಪ್ರೆಸೆಂಟ್ ಮಾಡೋದು ಕಾರಣ. ನಂದೇನು ಸಜೆಷನ್ ಅಂದರೆ, ನಿಮ್ಮದು ಒಂದು ವಾಯ್ಸ್ ಓವರ್ ಅಥವಾ ಒಂದು ನರೇಷನ್ ಕೊಡ್ಬೋದಿತ್ತು ಇನ್ ಬಿಟ್ವೀನ್. ಅಲ್ಲಿಂದ ಈ ಥರ ಆಗ್ತಾಯಿದೆ ಕತೆ, ನೆಕ್ಸ್ಟ್ ಈ ಸೀನ್ ಓಪನ್ ಆಗುತ್ತೆ, ಆ ಥರ ಕೊಟ್ಕೊಂಡು ಹೋಗ್ತಾ ಇದ್ದರು ಒಂದು ಮೂವಿ ನಮಗೆ ಒಂದು ಮಟ್ಟಿಗೆ ಅರ್ಥ ಆಗುತ್ತೆ. ಅಂದರೆ ಈ ಮೂವಿ ನೋಡಿದರೆ ಇದು ಅರ್ಥ ಆಗುತ್ತೆ. ನೋಡೋದ ಒಂದು ಆಡಿಯನ್ಸಿಗೆ ನೀವು ಮೂವಿ ತೋರಿಸೋದಾದರೆ ಇದು ಸ್ವಲ್ಪ ಎಬ್ರಾಪ್ಟ್ ಎಂಡಿಂಗು ಫಿನಿಷ್ ಆಗಿಲ್ಲ. ಮಿಡ್ಲಲ್ಲಿ ಇದ್ಯಾರು ಆ ಕ್ಯಾರೆಕ್ಟರ್ ಅರ್ಥ ಆಗಲ್ಲ. ಆ್ಯಂಡ್ ಶಿವರಾಜ್ ಕುಮಾರ್ ಕ್ಯಾರೆಕ್ಟರ್ ನೀವು ಮಾಡಿದಾಗ, ಇವಾಗ ಅಪ್ಪನ್ ರೋಲ್ ಅಲ್ಲ, ಆ್ಯಕ್ಚುಲ್ ಶಿವರಾಜ್ ಕುಮಾರ್ ಮಾಡಿದಾಗ ಆ ಬಾಡಿ ಲ್ಯಾಂಗ್ವೇಜ್, ಯಾಕೆಂದರೆ ಶಿವರಾಜ್ ಕುಮಾರ್ ಒಂದು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆರ್ಟಿಸ್ಟ್ ಆ್ಯಂಡ್ ನಮಗೆ ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ರಿಗೂ ಚಿರಪರಿಚಿತ. ಸೊ ಅಂಥ ಒಂದು ಬಾಡಿ ಲ್ಯಾಂಗ್ವೇಜ್ ಅದು ಕ್ಯಾರಿ ಮಾಡಬೇಕಿತ್ತಂತ ನಂಗೆ ಅನಿಸ್ತು. ಬಟ್ ಡ್ಯಾನ್ಸಿಂಗ್ ವೈಸ್ ಅಷ್ಟೇ, ಇದೆಲ್ಲ ಸೈಡಿಗಿಟ್ಟು ಡ್ಯಾನ್ಸ್ ನೋಡಿದ್ರು. ಬಜರಂಗಿ ಅಥವಾ ಹನುಮಾನ್ ಬಗ್ಗೆ ನಾವು ಡ್ಯಾನ್ಸ್ ಮಾಡುವಾಗ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮೋರ್ ಜೋಶ್, ಎನರ್ಜಿ, ಆ ಒಂದು ಎಗ್ರೆಷನ್ ಬೇಕಿತ್ತು. ಅದು ಸ್ವಲ್ಪ ಮಿಸ್ಸಿಂಗ್ ಅನಿಸ್ತು. ಸ್ವಲ್ಪ ಕೋಆರ್ಡಿನೇಷನ್ ಅಲ್ಲೆಲ್ಲೇ ಹೋಯಿತು. ಅದು ಬಿಟ್ಟರೆ ಡೆಫಿನೆಟ್ಲಿ ನಿಮ್ಮ ಎಫರ್ಟ್, ಆ ಸಿನ್ಸಿಯರ್ ಎಫರ್ಟ್ ಮಾತ್ರ ಫುಲ್ ನನಗೆ ಡ್ಯಾನ್ಸಲ್ಲಿ ಕಾಣಲಿಕ್ಕೆ ಸಿಕ್ತು. ಅದು ನಾನು ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡ್ತೇನೆ. ಲೆಟ್ಸ್ ಸಿ ಫಸ್ಟ್ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಓವರ್ ಟು ನೆಕ್ಸ್ಟ್ ಜಡ್ಜ್ ಕಿಶೋರ್ ಸರ್ ಪ್ಲೀಸ್.
ಹಾಯ್ ಗೈಸ್. ಹಾಯ್ ಸರ್. ಹಾಯ್. ಫಸ್ಟ್ ಆಫ್ ಆಲ್ ನಿಮ್ಮದು ಬಜರಂಗಿ ಸಾಂಗ್ ಒಳ್ಳೆ ಕಾನ್ಸೆಪ್ಟ್. ನಾನು ಮೂವಿ ನೋಡಿದ್ದೀನಿ. ಶಿವರಾಜ್ ಸರ್ ಅಂದರೆ ಅದರಲ್ಲಿ ಒಂದು ಎನರ್ಜಿಯೇ ಬೇರೆ. ನೀವು ನೋಡಿರ್ಬೋದು ಆ ಮೂವಿ, ಇಸ್ಂಟ್ ಇಟ್? ನನಗೆ ಏನು ಅನಿಸಿದಂದರೆ, ಫಸ್ಟ್ ಆಫ್ ಆಲ್ ಅವನದು ಸಾಂಗ್ ಇತ್ತಲ್ಲ ಜಿಯಾ ಜಿಯಾ, ಅದರಲ್ಲಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿದ್ರಿ, ಚೆನ್ನಾಗಿ ಬಂತ. ಆ ಸಾಂಗಿಗೂ ನಿಮ್ಮದು ಆ ಕೋಆರ್ಡಿನೇಟೆಡ್ ಒಳ್ಳೆಗೆ ಬಂದಿದೆ. ಮತ್ತು ಒಂದು ಪೇಪರ್ ಹೋಗ್ತಾ ಇತ್ತು ಗೊತ್ತಾ? ಹಾಂ ಸರ್. ಅದು ಸ್ವಲ್ಪ ಯುನೀಕ್ ಆಗಿತ್ತು ನಿಮ್ಮದು. ಓಕೆ. ಆ್ಯಂಡ್ ಆ ವಿಲನ್ ಆ್ಯಕ್ಟ್ ಮಾಡಿದಾರಲ್ಲ, ಅವ್ರದ್ದು ಎಕ್ಸ್ಪ್ರೆಷನ್ ಒಳ್ಳೆ ಕೊಟ್ಟಿದ್ದಾರೆ. ನನಗೆ ಡಾನ್ಸಲ್ಲಿ ಏನಾಯ್ತು ಅಂದರೆ ಸ್ವಲ್ಪ ಡಾನ್ಸ್ ಕಡಿಮೆ ಅನಿಸ್ತಿದ್ರಲ್ಲಿ. ಯಾಕೆಂದರೆ ಬಜರಂಗಿ ಸಾಂಗ್ ಶಿವರಾಜ್ ಸರ್ ಅಂದರೆ ಅದರಲ್ಲಿ ಹೇಗೆ ಮಾಡಿದ್ದಾರೆ ಅಂದರೆ ನೀವು ನೋಡಿರ್ಬೋದು. ಸೊ ನನಗೆ ಡಾನ್ಸಲ್ಲಿ ಸ್ವಲ್ಪ ವೀಕ್ ಅನಿಸ್ತು. ಆ್ಯಂಡ್ ಓವರ್ ಆಲ್ ನನಗೆ ಪ್ರಾಪರ್ಟಿ ಆಗಲಿ, ನಿಮ್ಮದು ಕಾಸ್ಟ್ಯೂಮ್ಸ್ ಆಗಲಿ, ಮತ್ತು ಅವರು ಹೀರೋಯಿನ್ದು ಎಕ್ಸ್ಪ್ರೆಷನ್ ಲಾಸ್ಟ್, ಓವರ್ ಆಲ್ ನೈಸ್ ಇಟ್ ಈಸ್. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ನೆಕ್ಸ್ಟ್ ರೌಂಡ್. ಓಕೆ, ಥ್ಯಾಂಕ್ ಯು ಸರ್. ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅನ್ವಿತಾ ಅವರೇ, ನಿಮಗೆ ಹೇಗೆ ಅನಿಸಿತು? ಓಕೆ, ಹಾಯ್ ಎವ್ರಿವನ್. ಹಾಯ್ ಸರ್. ಇವತ್ತು ಸ್ಯಾಟರ್ಡೇ ಹನುಮಾನ್ಜಿ ಸಾಂಗ್ ತೊಗೊಂಬಂದಿರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ನಾನು ಪರ್ಫಾರ್ಮ್ ಮಾಡ್ತಾ ಗಣಪತಿ ನೆಕ್ಸ್ಟ್ ಆದಮೇಲೆ ನೆನೆಸ್ಕೊಳ್ಳೋದೆ ಹನುಮಾನ್ಜಿನ. ಸೊ ಇವ್ರು ಎಲ್ರೂ ಹೇಳ್ದಂಗೆ ಫಸ್ಟ್ ಆ್ಯಂಡ್ ಫಾರ್ ದ ಮೋಸ್ಟ್, ಆ ಕತ್ತಿ ಸೌಂಡ್ಗೆ ಅದು ಕತ್ತಿ ಬಂದು ನಿಮ್ಮ ಕೈಯಲ್ಲಿ ನಿಂತ್ಕೊಳ್ತು ಅಲ್ವಾ, ದ್ಯಾಟ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ಅಂದರೆ ಒಂದು ಸೌಂಡ್ ಆ್ಯಡ್ ಮಾಡಬೇಕಾದ್ರೆ ಸಾಂಗ್ಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅದು ಸೇಮ್ ಪ್ಲೇಸ್ಮೆಂಟ್ಗೆ ಬರಬೇಕು ಅನ್ನೋದು. ಆ್ಯಂಡ್ ಯೂಸ್ ಆಫ್ ಪ್ರಾಪರ್ಟೀಸ್ ವೆರ್ ವೆರಿ ನೈಸ್, ವೆರಿ ನೀಟ್. ಆ್ಯಂಡ್ ರಾಣಾ ಕ್ಯಾರೆಕ್ಟರ್ ಮಾಡಿದಂಥ ವಿಲನ್ ಕ್ಯಾರೆಕ್ಟರ್ ಮಾಡಿದಂಥ ನೀವು ತುಂಬ ಚೆನ್ನಾಗಿ ಮಾಡಿದ್ರಿ. ನಿಮ್ಮ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ವಾಸ್ ವೆರಿ ನೈಸ್. ಆ್ಯಂಡ್ ಎಲ್ಲರೂ ಹೇಳ್ದಂಗೆ ಶಿವರಾಜ್ ಕುಮಾರ್ ಸರ್ ಎನರ್ಜಿ ಇದೆ ಅಲ್ಲ, ಇಟ್ ಈಸ್ ನಮಗೂ ಆ ಎನರ್ಜಿ ಇಲ್ಲ. ಅನ್ನೋ ಸೀರಿಯಸ್ ನಮಗೂ ಆ ಎನರ್ಜಿ ಇಲ್ಲ. ರೀಸೆಂಟ್ ಟೈಮ್ಸಲ್ಲಿ ನಾವು ನೋಡಿರೋದ್ರಿಂದ ಅವರು ಒಂದು ಎಂಟ್ರಿ ಆಗ್ತಾನೆ ಆ ಒಂದು ವೈಬಲ್ಲಿ ಬರ್ತಾರೆ. ಸೊ ಹಿ ಈಸ್ ನೆವರ್ ಟಯರ್ಡ್ ಅಂತಲೇ ಅನ್ಬೋದು. ಸೊ ಆ ಎನರ್ಜಿ ಬೇಕಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಡ್ಯಾನ್ಸ್ ಪವರ್ಫುಲ್ ಸ್ಟೆಪ್ಸ್ ಇರಲಿಲ್ಲ, ಸಾಂಗ್ ವಾಸ್ ವೆರಿ ಪವರ್ಫುಲ್. ಆ್ಯಂಡ್ ಸೂರಜ್ ಸರ್ ಹೇಳ್ದಂಗೆ ದೇರ್ ವಾಸ್ ಅಲ್ಲಿ ನೀಟ್ನೆಸ್ ಇರಲಿಲ್ಲ. ಅಂದರೆ ಒಂದು ಸಾಂಗಿಂದ ಇನ್ನೊಂದು ಸಾಂಗಿಗೆ ಹೋಗ್ತಾ ಇರಬೇಕಾದ್ರೆ ಅಥವಾ ನೀವು ಸ್ಟೋರಿ ಹೇಳ್ತಾ ಇರಬೇಕಾದ್ರೆ ಒಂದು ಕ್ಲಾರಿಟಿ ಇರಲಿಲ್ಲ. ಆ ಕ್ಲಾರಿಟಿ ಬೇಕಿತ್ತು ಅಂತ ಅನ್ನಿಸ್ತು. ಬಟ್ ಅದರ್ ದೆನ್ ದ್ಯಾಟ್, ಎಸ್, ಇಟ್ ವಾಸ್ ನೈಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನೆಲ್ಲ ತಪ್ಪುಗಳಿತ್ತು ಅದನ್ನೆಲ್ಲ ಹೇಳಿ, ಅದರ್ ದೆನ್ ದ್ಯಾಟ್ ಇಟ್ ವಾಸ್ ನೈಸ್ ಅಂತ ಹೇಳಿದ್ರು. ದ್ಯಾಟ್ಸ್ ಅ ಪಾಸಿಟಿವ್ ನೋಟ್. ಓಕೆ, ಇವಾಗ ಹೇಳಿ, ಆಫ್ಟರ್ ದ ಕಮೆಂಟ್ಸ್, ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ನಿಮಗೆ ಇನ್ನೂ ಏನೋ ಮಾಡ್ಬೇಕಂತ ಅನಿಸ್ತಿದೆ ಅಲ್ವಾ? ಸೊ ಇನ್ನೂ ಮಾಡಬೇಕು ಅಂತಂದರೆ ಇನ್ನು ನೆಕ್ಸ್ಟ್ ರೌಂಡಲ್ಲೇ ಮಾಡೋಕ್ಕಾಗೋವಂಥದ್ದು. ನೆಕ್ಸ್ಟ್ ರೌಂಡಿಗೆ ಬರೋ ಥರ ಆಗಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ತುಂಬ ಒಂದು ಎಂಟರ್ಟೈನಿಂಗ್ ಅಂತೂ ಇತ್ತು. ಬಟ್ ಅವ್ರು ಹೇಳಿರೋಂಥ ಪಾಯಿಂಟನ್ನು ಮನಸ್ಸಲ್ಲಿ ಇಟ್ಕೊಂಡು ತಲೆಗೆ ತೊಗೊಂಡು ನೆಕ್ಸ್ಟ್ ರೌಂಡಲ್ಲಿ ಏನಾಯಿತು ನೀವೆಲ್ಲ ಎಕ್ಸಿಕ್ಯೂಟ್ ಮಾಡಿ. ಆ್ಯಂಡ್ ಅವರು ನಮ್ಮ ವಿಲನ್ ಹೆಸರೇನು? ಸಚಿನ್. ಮುಂದೆ ಬನ್ನಿ ಸಚಿನ್. ಫುಲ್ ಟಯರ್ಡ್ ಆಗಿದ್ದಾರೆ, ಮೈಕ್ ಕೊಡಿ ಅವ್ರಿಗೆ. ಅಲ್ಲ, ನೀವು ಈ ಸಾಂಗ್ಗೋಸ್ಕರ ರೆಡಿ ಆದ್ರಾ, ಇಲ್ಲ ನೀವು ರೆಡಿ ಇದ್ದೀರಾ ಅಂತ ನಿಮಗೆ ಕ್ಯಾರೆಕ್ಟರ್ ಕೊಡ್ರಾ, ಇಲ್ಲ ನೀವು ಜಿಮ್ಗೆ ಹೋಗಿ ಹಿಂಗಾಗಿರೋದು, ಇಲ್ಲ ಸ್ವಲ್ಪ ವೀಕ್ನೆಸ್ಸಾ, ಏನಿದು? ಅಲ್ಲ, ಮೈಕ್ ಎತ್ಕೊಂಡು ಹೇಳಿ. ಅಲ್ಲ, ಒಂದು ಕಡೆ ನನಗೆ ಪ್ಯಾಕ್ ಥರ ಕಾಣುತ್ತೆ, ಇನ್ನೊಂದು ಕಡೆ ಅದು ಎಲ್ಬು ಥರ ಕಾಣುತ್ತೆ, ಅಂದರೆ ಕನ್ಫ್ಯೂಷನ್ಗೆ. ಜಸ್ಟ್ ಕಿಡಿಂಗ್. ಸ್ವಲ್ಪ ಮುಂದೆ ಬನ್ನಿ. ಎಸ್, ಹೇಳಿ. ಅಲ್ಲ ಹೇಳಿ. ಅಲ್ಲ, ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಅದಕ್ಕೆ ಕೇಳ್ತಾ ಇರೋದು. ಸೊ ಜಿಮ್ಗೆ ರೆಗ್ಯುಲರ್ಲಿ ಹೋಗ್ತೀರಾ, ಇಲ್ಲ ಹೇಗೆ? ಅಲ್ಲ, ತಿನ್ನೋದು ಕಡಿಮೆನಾ? ಅಲ್ಲ, ಹಾಗೆಂತ ಇಲ್ಲ. ಮತ್ತೆ ಏನಿದು, ನೀವು ಇದಕ್ಕಿಂತ ರೆಡಿ ಆಗಿದ್ದಲ್ಲ, ರೆಡಿ ಆಗಿದ್ದಕ್ಕೆ ಈ ಕ್ಯಾರೆಕ್ಟರ್ ಕೊಟ್ರ ನಿಮಗೆ? ಮೊದಲಿಂದ ನಿಮ್ಗೆ ಜಿಮ್ ಅಂದ್ರೆ ಇಷ್ಟನಾ? ಜಿಮ್ಗೆ ಹೋಗ್ತೀರಾ ಡೈಲಿ? ಇಲ್ಲ. ಮತ್ತೆ ಹೆಂಗೆ ಅದು ಪ್ಯಾಕ್ ಎಲ್ಲ ಬಂದಿರೋದು? ಪ್ಯಾಕ್ ಅಲ್ವಾ ಅದು? ಓಕೆ, ನಮಗೂ ಹೇಳ್ಕೊಡಿ, ಪ್ಯಾಕ್ ಥರ ಇದೆ. ಓಕೆ, ಎನಿವೇಸ್, ವಿಶ್ ಯು ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ. ಆ್ಯಂಡ್ ನೆಕ್ಸ್ಟ್ ರೌಂಡಿಗೆ ಬಂದರೆ ಡೆಫಿನೆಟ್ಲಿ ಇನ್ನೂ ಎನರ್ಜಿ ತುಂಬಿರೋ ಅಂಥ ಪರ್ಫಾರ್ಮೆನ್ಸ್ ಕೊಡೋ ಥರ ಆಗಲಿ. ಆ್ಯಂಡ್ ಎಲ್ಲ ಕುಂದಾಪುರದ ಡ್ಯಾನ್ಸರ್ಸ್ಗಳಿಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಓಕೆ, ಮೊದಲ ಪರ್ಫಾರ್ಮೆನ್ಸ್ ಬಜರಂಗಿ ಸಿನಿಮಾದ ಪರ್ಫಾರ್ಮೆನ್ಸ್ ಆಗಿತ್ತು. ಆ್ಯಂಡ್ ಇನ್ನೊಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ನಿಮಗೋಸ್ಕರ ಕಾಯ್ತಾ ಇದೆ. ಬಟ್ ಬಿಫೋರ್ ದ್ಯಾಟ್ ಇಟ್ಸ್ ಟೈಮ್ ಫಾರ್ ಎ ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ಆದ್ಮೇಲೆ ಮತ್ತೆ ಬರೋಣ. ಮತ್ತೆ ಇನ್ನೊಂದು ಸಿನಿಮಾದ ಸ್ಟೋರಿನ ಡ್ಯಾನ್ಸ್ ಮುಖೇನ ಹೇಳುವಂತಹ ಸಮಯ. ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. Welcome back after the break to your favorite show, that is NAMMA TV presents Yamuna Asha City Dance Warriors Season 2,
powered by Amit Noni and Nippon Paints. So definitely ಒಂದು ಬ್ಯೂಟಿಫುಲ್ ಹಾಡನ್ನು ಒಂದು ಪರ್ಫಾರ್ಮೆನ್ಸನ್ನು ನೋಡ್ಕೊಂಡು ಬಂದಾಯಿತು. ಆ್ಯಂಡ್ ಇನ್ನು ಮುಂದೆ ಬರೋವಂಥವ್ರು ಸೈಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲಿಂದ ಬರೋವಂಥ ವಿದ್ಯಾರ್ಥಿಗಳು. ಆ್ಯಂಡ್ ಅವ್ರ ಬಗ್ಗೆ ಲಾಸ್ಟ್ ಎಪಿಸೋಡಲ್ಲಿ ನಾವು ಮಾತಾಡಿದ್ವಿ. ಅವರು ಫೈನಲ್ ತನಕ ಸ್ಪೆಷಲ್ ಆಗಿರ್ತಾರೆ ನಮ್ಮ ಜೊತೆ ಅಂತ. ಆ್ಯಂಡ್ ಇವತ್ತು ಅವರು ಚೂಸ್ ಮಾಡಿರೋವಂಥ ಒಂದು ಹಾಡು ಬಂದು ಡೆಫಿನೆಟ್ಲಿ ತುಂಬಾ ಅರ್ಥಗರ್ಭಿತವಾಗಿರುವಂಥ ಒಂದು ಹಾಡು, ಅರ್ಥಗರ್ಭಿತವಾಗಿರುವಂಥ ಒಂದು ಸಿನಿಮಾ ತಾರೆ ಜಮೀನ್ ಪರ್ ಅಂತ 2007ರಲ್ಲಿ ಈ ಒಂದು ಸಿನಿಮಾ ಬಂದಿತ್ತು. ಅಮೀರ್ ಖಾನ್ ಅವರು ಹೀರೋ ಆಗಿದ್ರು. ಅಟ್ ದ ಸೇಮ್ ಟೈಮ್ ಹಿ ವಾಸ್ ಅ ಡೈರೆಕ್ಟರ್ ಟು. ಅವರೇ ಡೈರೆಕ್ಷನ್ ಮಾಡಿದಂತಹ ಸಿನಿಮಾ ಇದು. ಮಕ್ಕಳಿಗೆ ಕೇವಲ ಎಜುಕೇಷನ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಅವರ ಬೇರೆ ಏನೆಲ್ಲ ಕಲೆಗಳಿದೆ ಅಥವಾ ಎಜುಕೇಷನ್ ಅಂತ ಮಕ್ಕಳಿಗೇನು ಜಾಸ್ತಿ ಪ್ರೆಷರೈಸ್ ಮಾಡ್ತಾರೆ ಅದ್ರ ಬಗ್ಗೆ ಮಾಡಿದಂತಹ ಒಂದು ಬ್ಯೂಟಿಫುಲ್ ಆದಂತಹ ಬ್ಲಾಕ್ ಬಾಸ್ಟರ್ ಹಿಟ್ ಆದಂತಹ ಸಿನಿಮಾ. ಸೊ ಅದನ್ನು ನಮ್ಮ ಸ್ಪೆಷಲ್ ಆಗಿರುವಂತಹ ಡ್ಯಾನ್ಸರ್ಸ್ ಯಾವ ರೀತಿ ಸ್ಪೆಷಲ್ ಆಗಿ ಮಾಡ್ತಾರೆ, ಅವ್ರು ಏನು ಮಾಡಿದ್ರು ಸ್ಪೆಷಲ್ ಆಗಿರುತ್ತೆ. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ವೆಲ್ಕಮ್ ದೆಮ್. दुनिया में ऐसे ऐसे हीरे पैदा हुए जिन्होंने दुनिया का नक्शा ही बदल दिया है, क्योंकि वो दुनिया को अपनी अलग नजर से देख पाए. इतना करे चल पड़ो तो कितना दूर, सपनों का बुना स्वेटर समर सफेद बादलों के पार मेरा जहां पापा बताते हैं कि आप बड़े जिद्दी हैं. एक बात साफ साफ सुन लो, इस बोर्डिंग स्कूल में एक ही सिक्का चलता है, डिसिप्लिन. मैं कभी बतलाता नहीं, पर अंधेरे से डरता हूं मैं मां. यूं तो मैं दिखलाता नहीं, तेरी परवाह करता हूं मैं मां. तुझे सब है पता है ना मां, तुझे सब है पता मेरी मां. हर बच्चे की अपनी खूबी होती है, अपनी काबिलियत होती है, अपनी चाहत होती है, लेकिन नहीं, हर उंगली को खींचकर लंबी करने में लगे हैं सब. लगे रहो, चाहे उंगली क्यों ना टूट जाए. हर बच्चा अपने हिसाब से वजन उठाता है, आज नहीं तो कल सीख ही जाता है. अपनी अपनी रफ्तार होती है, पांचों उंगलियों का हाथ बनता है. देखो इन्हें ये है ओस की बूंदे, पत्तों की गोद में आसमां से कूदे. अंगड़ाई ले फिर करवट बदल कर, नाजुक से मोती हंस दे फिसल कर. खो न जाए ये तारे ज़मीं पर. ये
तो है सर्दी में धूप की किरणें, उतरे जो आंगन को सुनहरा सा करने, मन के अंधेरों को रोशन सा कर दे, ठिठुरती हथेली की रंगत बदल दे, खो न जाए ये तारे ज़मीं पर। दिमाग उनके जरा हटके थे, आसपास वालों को बर्दाश्त नहीं हुआ, तकलीफें खड़ी कर दी, लेकिन इसके बावजूद वो जीते, और ऐसे जीते कि दुनिया देखती रह गई। ಓಕೆ ಬ್ಯೂಟಿಫುಲ್. ಡೆಫಿನೆಟ್ಲಿ ತಾರೆ ಜಮೀನ್ ಪರ್ ನೀವೆಲ್ಲ ಡೆಫಿನೆಟ್ಲಿ ತಾರೆಗಳು. ಆ್ಯಂಡ್ ಇಟ್ ವಾಸ್ ರಿಯಲಿ ರಿಯಲಿ ವಂಡರ್ಫುಲ್. ಆ್ಯಂಡ್ ತುಂಬ ಖುಷಿ ಆಯಿತು. ಸ್ಪೆಷಲ್ ಆಗಿ ಪರ್ಫಾರ್ಮೆನ್ಸ್ ಅಂತ ಹೇಳಿದೆ ನಾನು. ಆ್ಯಂಡ್ ನೀವು ಏನು ಮಾಡಿದ್ರೆ ಅದು ಡೆಫಿನೆಟ್ಲಿ ಸ್ಪೆಷಲ್ ಆಗಿರುತ್ತೆ. ಇಟ್ ವಾಸ್ ಟಚಿಂಗ್ ಹಿಯರ್, ಅರ್ಥ ಆಯ್ತಾ? ಟಚಿಂಗ್ ಹಿಯರ್. ಸೊ ಅವ್ರು ತುಂಬ ಬ್ಯುಸಿ ಇದ್ದಾರೆ, ದಟ್ ಇಸ್ ಓಕೆ, ನೋ ಪ್ರಾಬ್ಲಮ್. ಸೊ ಅವರು ಜಡ್ಜಸ್ ಏನು ಹೇಳ್ತಾರೆ ಅಂತ ಕಾಯ್ತಾ ಇದ್ದಾರೆ. ಸೊ ಇನ್ನೊಂದು ವಿಷಯ ಏನು ಅಂತಂದರೆ, ಯು ಆರ್ ಟೂ ಲಕ್ಕಿ. ಯಾಕೆ ಅಂತಂದರೆ ಈ ಎಪಿಸೋಡ್ ಶುರುವಾದಾಗ ಮೊದಲ ಡ್ಯಾನ್ಸ್ಗೆ ಒಬ್ಬರು ಸ್ಪೆಷಲ್ ಜಡ್ಜ್ ಇರಲಿಲ್ಲ ಅಥವಾ ಗೆಸ್ಟ್ ಇರಲಿಲ್ಲ. ಸೊ ಇವಾಗ ಬಂದಿದ್ದಾರೆ ನಮ್ಮ ಕನ್ನಡದ ಒಬ್ಬ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಬಟ್ ಬೇಸ್ ಇಸ್ ಫ್ರಮ್ ಮ್ಯಾಂಗ್ಳೂರ್. ಸೊ ನಮ್ಮ ಮಂಗಳೂರಿನ ಗುರು ಕಿರಣ್ ಸರ್ ಅಲ್ಲಿ ಬಂದಿದ್ದಾರೆ. ಸೊ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದ್ರು, ದ್ಯಾಟ್ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್ ಅಲ್ವಾ? ಸೊ ಯಾರೋ ಮಾತಾಡ್ತಾ ಇಲ್ಲ, ಓಕೆ, ಎಲ್ಲ ಅಲ್ಲಿ ನೋಡ್ತಾ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಅಂತ. ಸೊ ಸ್ಟ್ರೇಟ್ ಅವೇ ಅನ್ವಿತಾ ಅವ್ರನ್ನ ಕೇಳೋಣ ಹೇಗೆ ಅನ್ನಿಸ್ತು ಅಂತ, ಪ್ಲೀಸ್. ಹಾಯ್ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೇವೆ. ತುಂಬ ಅಂದರೆ ತುಂಬ ಮುದ್ದಾಗಿತ್ತು, ತುಂಬ ಚೆನ್ನಾಗಿತ್ತು. ಕೋಆರ್ಡಿನೇಷನ್ ಅಂತೂ ನಾವು ನಾರ್ಮಲಾಗಿ ಡ್ಯಾನ್ಸ್ ಮಾಡಿದ್ರು ಮಿಸ್ ಮಾಡ್ತೀವ ಏನೋ, ಬಟ್ ನೀವು ಆ್ಯಕ್ಚುಲಿ ಎಲ್ಲೂ ಮಿಸ್ ಮಾಡಿದೆ, ಪರ್ಫೆಕ್ಟಾಗಿ ಮಾಡಿದ್ದೀರಾ. ಆ್ಯಂಡ್ ರೂಪೇಶ್ ಅವ್ರು ಹೇಳ್ದಂಗೆ ಡೆಫಿನೆಟ್ಲಿ ತಾರೆ ಜಮೀನ್ ಪರ್ ಅಂತಲೇ ಹೇಳ್ಬೋದು. ನಿಮ್ಮ ಐಡಿಯಾಸ್ ಏನಿತ್ತು ಆ್ಯಂಡ್ ಥಾಟ್ಸ್ ಏನಿತ್ತು, ಆ ಮೂವಿನ ನಮಗೆ ಹೇಗೆ ಪೊಟ್ರೆ ಮಾಡಬೇಕು ಅಂತಿದ್ರು, ಅದನ್ನು ನೀಟಾಗಿ ಪೊಟ್ರೆ ಮಾಡಿದ್ದೀರಾ. ಆ್ಯಂಡ್ ಅವ್ರದ್ದು ಕಾರ್ಟ್ ವೀಲ್ ರೈಟ್, ಕಾರ್ಟ್ ವೀಲ್ ಎಲ್ಲ ತುಂಬ ನೀಟಾಗಿ ಮಾಡಿದರು. ಆ್ಯಂಡ್ ನಿಮ್ಮ ಎಲ್ಲರದ್ದು ಸ್ಮೈಲ್ ಈ ಥರ ಆನ್ ಹೋಲ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಒಂದು ಬಿಗ್ ಅಪ್ಲಾಸ್ ನನ್ನ ಕಡೆಯಿಂದ. ಆ್ಯಂಡ್ ವಿ ಆರ್ ಲಕ್ಕಿ ಟು ಹ್ಯಾವ್ ಯು ಇನ್ ಆರ್ ಶೋ ಅಂತಲೇ ಹೇಳ್ಬೋದು. ಆ್ಯಂಡ್ ಫೈನಲ್ಸ್ವರೆಗೂ ಇರ್ತೀರಾ. ಸೊ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಆಗ್ತಾ ಇದೆ. ನೀವು ಯಾಕೆ ಕಾಂಪಿಟೇಷನ್ ಇಲ್ಲ ಅಂತ ಹೇಳಿ ನಮಗೇ ಬೇಜಾರಾಗ್ತಾ ಇದೆ. ಆ್ಯಕ್ಚುಲಿ ಜಡ್ಜಸ್ ಅದನ್ನೇ ಮಾತಾಡ್ಕೊಳ್ತಾ ಇದ್ವಿ, ನೀವು ಕಾಂಪಿಟೇಷನ್ ಇರಬೇಕಿತ್ತು. ಯು ಗೈಸ್ ಆರ್ ಅ ಟಫ್ ಕಾಂಪಿಟೇಟರ್ಸ್ ಫಾರ್ ಎವ್ರಿ ಒನ್ ಔಟ್ ದೇರ್. ಸೊ ಆಲ್ ದ ವೆರಿ ಬೆಸ್ಟ್. ಓಕೆ ಸೂರಜ್ ಅವರೇ ಹೇಗಾಯಿತು? ಹಾಯ್ ಎಲ್ರಿಗೂ. ಹಾಯ್, ಹೇಗಾಯಿತು ಡ್ಯಾನ್ಸ್ ಮಾಡಿ? ಖುಷಿ ಆಯ್ತಾ? ಖುಷಿ ಆಯಿತು. ಖುಷಿ ಆಯ್ತು. ಎಷ್ಟು ಖುಷಿ ಆಯಿತು? ಇಷ್ಟ ಅಷ್ಟೇ. ತುಂಬ. ಯಾರಿಗಾದ್ರೂ ನರ್ವಸ್ ಆಯ್ತಾ ಡ್ಯಾನ್ಸ್ ಮಾಡಿ? ಇಲ್ಲ, ಸೂಪರ್ ಕಾನ್ಫಿಡೆನ್ಸ್, ವೆರಿ ಗುಡ್. ನಿಮ್ಮ ಡ್ಯಾನ್ಸ್ ಬಗ್ಗೆ ಕಮೆಂಟ್ ಮಾಡೋ ಮೊದಲು, ಯಾರು ನಿಮಗೆ ಡ್ಯಾನ್ಸ್ ಕಲಿಸಿದ್ದು? ಯಾರು ಡ್ಯಾನ್ಸ್ ಕಲಿಸಿದ್ದು ನಿಮಗೆ? ಶಿಕ್ಷಕರು ಇದ್ದಾರಾ? ಶಿಕ್ಷಕರು ಪಾಪ ಸೈಡಲ್ಲಿ ನೋಡ್ಕೊಂಡೆಲ್ಲ ಕರಿತೀರಾ? ನಿಮ್ಮ ಮ್ಯಾಮ್ ಅನ್ನು ಕರಿತೀರಾ? ಪ್ಲೀಸ್ ಬನ್ನಿ ಮುಂದೆ ಬನ್ನಿ. ಶಿಕ್ಷಕರು ದಯವಿಟ್ಟು ಮುಂದೆ ಬರ್ಬೇಕು. ನೀವು ಹಿಂದೆ ಇಲ್ಲದೆ ಇದ್ರೆ ಅವ್ರು ಮಾಡೋದಕ್ಕೆ ಚಾನ್ಸೇ ಇಲ್ಲ. ಪ್ಲೀಸ್ ಜೋರಾಗಿರುವಂಥ ಚಪ್ಪಾಳೆ ಎಲ್ಲರೂ ದಯವಿಟ್ಟು. ಎಸ್ ಬನ್ನಿ ಮ್ಯಾಮ್. ಹಲೋ ಸಿಸ್ಟರ್, ಹೇಗಾಯ್ತು ಇವ್ರಿಗೆ ಕಲಿಸೋದು? ಈ ಸಲ ತುಂಬ ಈಸಿ ಆಯಿತು. ಯಾಕಂತ ಹೇಳಿದರೆ 2-3 ಟೈಮ್ಸ್ ಅವರು ಆಲ್ರೆಡಿ ದೇ ಆರ್ ಇನ್ವಾಲ್ವ್ಡ್ ಇನ್ ನಮ್ಮ ಟಿವಿ. ಸ್ಟೇಜ್ ಫಿಯರ್ ಅಷ್ಟೊಂದು ಇರಲಿಲ್ಲ. ಮತ್ತು ನಮಗೆ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಆಗಿ ನಿಂತವರು ಡಿಕ್ಸನ್ ಸರ್. ಸೊ ಅವರ ಮಾರ್ಗದರ್ಶನದಿಂದಾಗಿ ಮತ್ತು ಅವರ ಇಂಟ್ರೆಸ್ಟ್ ಕೊರಿಯೋಗ್ರಫಿ ಮಾಡಲಿಕ್ಕೆ ಮತ್ತು ಸಾಂಗ್ ಎಡಿಟ್ ಮಾಡಲಿಕ್ಕೆ ವಿ ಡಿಂಟ್ ಹ್ಯಾವ್ ಎನಿ ಟೆನ್ಷನ್ ಲೈಕ್. ಸೊ ಆ್ಯಸ್ ಅ ಟೀಮ್ ವಿ ವರ್ಕ್ಡ್. ಸೊ ನಮ್ಮ ಥೀಮ್ ನೀವು ನೋಡ್ಬೋದು, ಇನ್ ಲವ್ ವಿ ಗ್ರೋ. ಸೊ ನಾವೊಂದು ಟೀಮ್ ಸ್ಪಿರಿಟಲ್ಲಿ ಕೆಲಸ ಮಾಡುವಾಗ ನಮಗೆ ಅಷ್ಟು ಟೆನ್ಷನ್ ಆಗಲಿಲ್ಲ. ಮಕ್ಕಳು ಸಹ ತುಂಬ ಪ್ರೀತಿಯಿಂದ ನಮ್ಮ ಜೊತೆಗೆ ಸಹಕರಿಸಿದರು. ಎಷ್ಟೇ ಕಷ್ಟ ಆದರೂ ಸಹ ಅವರು ಈ ಒಂದು ಪರ್ಫಾರ್ಮೆನ್ಸ್ ದ ಬೆಸ್ಟ್ ಅಂತ ಹೇಳ್ಬೋದು. ವಿದೌಟ್ ಎನಿ ಮಚ್ ಮಿಸ್ಟೇಕ್ಸ್ ದೇ ಹ್ಯಾವ್ ಡನ್. ಓಕೆ, ರಿಯಲಿ ನಾನು ಎಗ್ರಿ ಆಗ್ತೇನೆ. ಈ ಸಲ ನಂಬರ್ ಆಫ್ ಮಕ್ಕಳು ಜಾಸ್ತಿ ಆದರೂ ಅನ್ಕೋತೀನಿ ಟೀಮಲ್ಲಿ. ಸರ್,
9 ಇದ್ದಾರೆ. ಮೊದಲು 6 ಇದ್ದೆವು. ಮತ್ತೆ ಕೆಲವರು ಡ್ರಾಪ್ ಔಟ್ ಆದವರು ಅವರ ಪೇರೆಂಟ್ಸ್ ನಿಮಗೆ ಕಾಲ್ ಮಾಡಿ ಹೇಳಿದ್ರು, ಸಿಸ್ಟರ್ ನೆಕ್ಸ್ಟ್ ರೌಂಡಿಗೆ ನಮ್ಮ ಮಕ್ಕಳ ನಾವು ಕಳಿಸ್ತೇವೆ ಅಂತ. ಸೊ ದಟ್ ವಾಸ್ ಅ ಪ್ಲಸ್ ಪಾಯಿಂಟ್ ಬಿಕಾಸ್ ದೇ ಟೆಲಿಕಾಸ್ಟೆಡ್ ಅಂಡ್ ದೇ ಸಾ their children ಸೊ performance ಇನ್ನಷ್ಟು in the TV. ಮಕ್ಕಳಿಗೆ ಇನ್ಸ್ಪಿರೇಷನ್ ಆಯಿತು ಈ ಮಕ್ಕಳು ಪರ್ಫಾರ್ಮೆನ್ಸ್ ಮಾಡಿರೋದು. ಸೊ ನಿಮ್ಮ ನಂಬರ್ ಜಾಸ್ತಿ ಆಯಿತು ಅಂತ ಹೌದು ಹೇಳ್ತೀರಾ? ಸರ್. ಎಸ್. ನಾನು ಏನಕ್ಕೆ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟೆ ಅಂದರೆ, ಈಗ ಆಡಿಯನ್ಸ್ ಅನ್ಕೋಬೋದು ಅಥವಾ ಯಾರು ಬೇಕಾದ್ರೂ ಅನ್ಕೋಬೋದು ಸ್ಪೆಷಲ್ ಮಕ್ಕಳು ಅದಕ್ಕೆ ಸುಮ್ಮನೆ ಪ್ಯಾಂಪರ್ ಮಾಡ್ತಿದ್ದಾರೆ ಅಂದರೆ, ಡೆಫಿನೆಟ್ಲಿ ಅಲ್ಲ. ಈ ಮಕ್ಕಳು ಕಂಟೆಂಪ್ರರಿ ಡ್ಯಾನ್ಸ್ನ ಅಷ್ಟು ನೀಟಾಗಿ ಮಾಡ್ತಾರೆ ಅಂದರೆ ಇಟ್ ವಾಸ್ ಎ ಮೋರ್ ಸರ್ಪ್ರೈಸಿಂಗ್ ಫಾರ್ ಮಿ. ಆ್ಯಂಡ್ ಒಂದು ಪ್ರಾಪ್ಸ್ನ ಕೈಯಲ್ಲಿ ಬಿತ್ತು, ಒಂದು ಮಗುವಿದು ಪ್ರಾಪ್ಸ್, ಅದನ್ನು ತಗೊಂಡು ಪುನಃ ಕೈಯಲ್ಲಿ ಹಿಡ್ಕೊಂಡು ಪುನಃ ಡ್ಯಾನ್ಸ್ ಕಂಟಿನ್ಯೂ ಮಾಡಿದರು. ದಟ್ ಈಸ್ ಕಾಲ್ಡ್ ಪ್ರೆಸೆನ್ಸ್ ಆಫ್ ಮೈಂಡ್. ಓಕೆ, ಅದು ಬಿಟ್ಟರೆ ಪ್ರಾಪ್ಸ್ ಹ್ಯಾಂಡಲ್ ಮಾಡಿದ್ದು ಎವ್ರಿಥಿಂಗ್ ವಾಸ್ ಸೋ ವೆಲ್ ಎಕ್ಸಿಕ್ಯೂಟೆಡ್ ಆ್ಯಂಡ್ ಡೆಫಿನೆಟ್ಲಿ ಕ್ರೆಡಿಟ್ ಗೋಸ್ ಟು ಯುವರ್ ಕೊರಿಯೋಗ್ರಾಫರ್ ವಿಜಯ್ ಡಿಕ್ಸನ್. ಕಂಗ್ರ್ಯಾಚುಲೇಷನ್ ಆನ್ ದ್ಯಾಟ್ ಆಲ್ಸೋ. ಆ್ಯಂಡ್ ಓವರ್ ಆಲ್ ತುಂಬ ಇಂಪ್ಯಾಕ್ಟ್ಫುಲ್ ಪರ್ಫಾರ್ಮೆನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಸುಮ್ಮನೆ ಸ್ಟ್ಯಾಂಡಿಂಗ್ ಓವೇಷನ್ ಅಲ್ಲ, ದೇ ಡಿಸರ್ವ್ ಡೆಫಿನೆಟ್ಲಿ ಆ ಸ್ಟ್ಯಾಂಡಿಂಗ್ ಓವೇಷನ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಿಶೋರ್ ಸರ್, ಹೇಗಾಯಿತು? ಫಸ್ಟ್ ಆಫ್ ಆಲ್ ದೀಕ್ಷನ್, ಥ್ಯಾಂಕ್ ಯು ಯಾರ್, ಥ್ಯಾಂಕ್ ಯು. ಇಂಥ ಒಂದು ಒಳ್ಳೆ ಕೊರಿಯೋಗ್ರಫಿ, ಕಂಟೆಂಪ್, ಆ ಫೀಲ್ ತಂದಿದ್ದೀರಿ ಇವ್ರ ಜೊತೆ, ಅದಕ್ಕೆ ನಿಮಗೆ ಥ್ಯಾಂಕ್ ಯು ಹೇಳಬೇಕು ದೀಕ್ಷನ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಪರ್ಫಾರ್ಮೆನ್ಸ್ ವೈಸ್ ನಾನು ಅಷ್ಟು ದೊಡ್ಡ ಜನ ಅಲ್ಲ ನಿಮ್ಮನ್ನು ಜಡ್ಜ್ ಮಾಡಬೇಕು ಅಂತ. ನಿಮ್ಮದು ಇಡೀ ಮಂಗಳೂರು ನೋಡ್ತಾ ಇದೆ, ಓದೋ ಎಪಿಸೋಡ್ಸ್ ಆಲ್ರೆಡಿ ನನ್ನ ಹತ್ರ ಎಲ್ಲರೂ ಬಂದು ಕಾಲ್ ಮಾಡ್ತಾಯಿದ್ರು. ಒಳ್ಳೆ ಕೊರಿಯೋಗ್ರಫಿ ಆಗಲಿ, ಒಳ್ಳೆ ಡಾನ್ಸಸ್ ನೀವು ಎಲ್ಲರೂ. ನನಗೆ ಆ ಪ್ರಾಪರ್ಟಿಯಲ್ಲಿ ಆ ಒಂದು ತಾರೆ ಜಮೀನ್ ಪರ್ ಆ ಒಂದು ಪ್ರಾಪೇ ಒಂದು ಬೇರೆ ಥರ ಇತ್ತು. ನಿಮ್ಮನ್ನು ನೋಡುವಾಗ ಒಂದು ಫೀಲೇ ಇತ್ತು ನನಗೆ. ಥ್ಯಾಂಕ್ ಯು ಮ್ಯಾಮ್, ಇಷ್ಟು ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ. ಓಕೆ, ಆ್ಯಂಡ್ ಆಲ್ ದ ಬೆಸ್ಟ್ ನೆಕ್ಸ್ಟ್ ರೌಂಡ್ಗೆ. ನನಗೆ ಜಡ್ಜ್ ಮಾಡೋಕ್ಕಾಗಲ್ಲ ಇದನ್ನು. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಓ ಮೈ ಗಾಡ್, ಆ್ಯಂಡ್ ಡಿಕ್ಸನ್ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ನೋಡೋರಿಗೆ ಕನ್ಫ್ಯೂಷನ್ ಇರ್ಬೇಕು, ಡಿಕ್ಸನ್ ಒಬ್ಬ ನಮ್ಮ ಟೀಲ್ ಒಬ್ಬ ಬರ್ತಾನೆ, ಅವನ ಇಲ್ಲ ಬೇರೆನ ಅಂತ. ಆ್ಯಂಡ್ ಅವರೇ. ಸೊ ಅವ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಯಾಕೆಂತಂದರೆ ಆ ಒಂದು ಪವರಿಂದ ಇಲ್ಲಿ ಪವರ್ ಕಾಣ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾನ್. ಆ್ಯಂಡ್ ಇವಾಗ ಗುರು ಕಿರಣ್ ಸರ್ ಸ್ಪೆಷಲಿ ನಿಮಗೋಸ್ಕರ ಬಂದಿರೋದು. ಅವ್ರು ತುಂಬ ಬ್ಯುಸಿ ಇದ್ದಾರೆ, ಸಿನಿಮಾ, ಅದ್ರ ಜೊತೆ ಸ್ಟೇಜ್ ಶೋಸು, ರಿಯಾಲಿಟಿ ಶೋಸು ಅದಿದ್ರೂ ಕೂಡ ನಿಮ್ಮ ಶೋ ನೋಡಬೇಕು ಅಂತ ಬಂದಿದ್ದಾರೆ. ಸೊ ಅವ್ರ ಕಮೆಂಟ್ಸ್ ಕೇಳೋದಾ ಬೇಡವಾ? ಗಟ್ಟಿ ನನಗೆ ವಾಯ್ಸ್ ಬೇಕಾ? ಇನ್ನು ಸಾಕಾಗಲ್ಲ, ಬೇಕಾ? ಸೊ ಹಾಗಾದ್ರೆ ಎಲ್ಲರೂ ಜೋರಾಗಿ ಗುರು ಕಿರಣ್ ಅಂತ ಬೊಬ್ಬೆ ಹಾಕ್ಬೇಕು. ಓಕೆ, ನಾನು 3, 2, 1 ಅಂತೀನಿ, ಅವಾಗ ಬೊಬ್ಬೆ ಹಾಕ್ಬೇಕು. ರೆಡಿ ಎಲ್ಲರೂ? ಇಲ್ಲಾಂದ್ರೆ ಅವ್ರು ಕಮೆಂಟ್ ಕೊಡಲ್ಲ. ಓಕೆ, ರೆಡಿ? 3, 2, 1. ಗುರು ಕಿರಣ್ ಸರ್ ಪ್ಲೀಸ್. ಸೆಂಟ್ ಆಗ್ನಿಸ್ ಸ್ಪೆಷಲ್ ಸ್ಕೂಲ್ ಮಕ್ಕಳು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡೇ ಇಲ್ಲ ನಾನು. ಯು ಆರ್ ಲುಕಿಂಗ್ ಡ್ಯಾಮ್ ಕ್ಯೂಟ್. ಫಸ್ಟ್ ಆಫ್ ಆಲ್ ಡ್ರೆಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಓಕೆ, ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು. ಆಮೇಲೆ ಡಿಕ್ಸನ್ ಯಾರು? ನಾನು ನೋಡ್ಬೇಕು ಒಮ್ಮೆ. ಡಿಕ್ಸನ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬನ್ನಿ. ಗುಡ್ ಜಾಬ್ ಡಿಕ್ಸನ್, ವೆರಿ ಗುಡ್ ಜಾಬ್. ಎಷ್ಟು ಟೈಮ್ ತಗೊಂಡ್ರಿ ರಿಹರ್ಸಲ್ಸ್ಗೆ? ಆ್ಯಕ್ಚುಲಿ ನಾನು ಪಾಸ್ಟ್ 4 ಇಯರ್ಸಿಂದ ಈ ಮಕ್ಕಳ ಜೊತೆ ಇದ್ದೇನೆ. ಸೊ ಅವರಿಗೆ ಟ್ರೈನ್ ಮಾಡೋದು ಅಂತ ಹೇಳಿದ್ರೆ ಒಂದು ಸಮಥಿಂಗ್ ಡಿಫ್ರೆಂಟ್ ಅಂತ ಹೇಳ್ಬೋದು, ದ್ಯಾನ್ ದ ಅದರ್ಸ್. ಸೊ ಬಟ್ ಏನು ನಾವು ಒಮ್ಮೆ ಕಲಿಸ್ತೇವೆ ಅದನ್ನು ಚೆನ್ನಾಗಿ ಪಿಕ್ ಮಾಡ್ತಾರೆ. ದಟ್ ಈಸ್ ಅ ಪ್ಲಸ್ ಪಾಯಿಂಟ್. ಆ್ಯಂಡ್ ನಾವು ಹೇಳ್ಬೋದು ಇಟ್ಸ್ ಅ ಪ್ಯೂರ್ ಹಾರ್ಟ್ ಅಂತ ಹೇಳ್ಬೋದು. ಅವರ ಹತ್ರ ಯಾವುದೇ ಕಲ್ಮಶ ಇಲ್ಲದೆ ಬೇರೆ ಮಕ್ಕಳಿಗೂ ಕಳಿಸೋದಕ್ಕೂ ಇವರಿಗೆ ಒಂದು ಟ್ರೈನ್ ಮಾಡೋದಕ್ಕೂ ಒಂದು ಪೀಸ್ಫುಲ್ನೆಸ್ ಇದೆ ಅಂತ ಹೇಳ್ಬೋದು ಸರ್. ಸೊ ಇದು ಪಾಸ್ಟ್ 1 ಮಂತಿಂದ ಟ್ರೈನ್ ಆಗಿ ರೆಡಿ ಆಗಿದ್ದಾರೆ ಅವರು. ರಿಯಲಿ ಗುಡ್. ಫೈನಲ್ ರಿಸಲ್ಟ್ ನೋಡಿದರೆ ಅವರು ಕಾಂಪಿಟೇಷನಲ್ಲಿ ಇದ್ದಾರೆ ಅನಿಸ್ತಾ ಇದೆ. ಐ ಥಿಂಕ್ ದೇ ಆರ್ ಇನ್ ಪಾರ್ ವಿತ್ ದ ರೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪರ್ಟಿಕ್ಯುಲರ್ ದೋಸ್ ಆಸನಾಸ್ ಆಗಲಿ, ಕಾರ್ಟ್ವಿಗ್ಲಾಗಲಿ, ಲೈಕ್ ಇಟ್ ವಾಸ್ ಡ್ಯಾಮ್ ಆನ್ ಪಕ್ಕಾ ಟೈಮಿಂಗಲ್ಲಿತ್ತು. ಎಲ್ಲರೂ ಸ್ಟಾರ್ಸ್, ತಾರೆ ಜಮೀಪರ್ ಇವರನ್ನ 9 ಜನ ನೋಡಿದ್ರೆ ನವಗ್ರಹಗಳು ಇದ್ದಂಗಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ಗೈಸ್, ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಗುರು ಕಿರಣ್ ಸರ್ ಈಗ ಹೇಳಿದ್ಮೇಲೆ ಬೇರೆ ಏನು ಹೇಳಬೇಕಾಗಿಲ್ಲ, ಯಾರು ಅಲ್ವಾ?
ಆ್ಯಂಡ್ ಡಿಕ್ಸನ್ ಥ್ಯಾಂಕ್ ಯು ಸೋ ಮಚ್ ಮ್ಯಾನ್. ನಿಮ್ಮ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮೆಲ್ಲರಿಗೂ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನನಗೆ ಯಾರೋ ಹೇಳಿದ್ರು ಏನೋ ನೀವು ಏನೋ ಒಂದು ಸರ್ಪ್ರೈಸಿಂಗ್ ವಿಷಯ ತಂದಿದ್ದೀರಾ ಅಂತ. ಓಕೆ ಓಕೆ ಹೇಳಿ, ಏನು ವಿಷಯ? ಸರ್, ನಿಮಗೆ ಪ್ರೀತಿಯಿಂದ ನಾವು ಗಿಫ್ಟ್ ತಂದಿದ್ದೇವೆ. ನೀವು ಪ್ಲೀಸ್ ಕಮ್ ಸ್ಟೇಜಿಗೆ ಬನ್ನಿ, ನೀವು ಸ್ವೀಕರಿಸಬೇಕೆಂದು ಕೇಳಿಸ್ತೇವೆ. ಯಾರು? ಜಡ್ಜಸ್ ಅಲ್ವಾ? ಎಲ್ಲ ಜಡ್ಜಸ್ಸು. ಸೊ ಜಡ್ಜಸ್ಗಳಿಗೆ ಏನೋ ಸ್ಪೆಷಲ್ ಆಗಿ ತಗೊಂಡ್ಬಂದಿದ್ದಾರಂತೆ. ಸೊ ನೀವೆಲ್ಲ ಸ್ಟೇಜಿಗೆ ಬರಬೇಕಂತೆ, ಆವಾಗ ಅದು ರಿವೀಲ್ ಆಗುತ್ತಂತೆ. ಎಸ್, 3 ಜನ ಜಡ್ಜಸ್ಗಳಿಗೆ ಏನೋ ಸ್ಪೆಷಲ್ ತೊಗೊಂಬಂದಿದ್ದಾರಂತೆ. ಸೊ ಅವ್ರಿಗೂ ಸರ್ಪ್ರೈಸ್ ಏನು ಅಂತಂದರೆ ಗುರುಕಿರಣ್ ಸರ್ ಬರ್ತಾರೆ ಅಂತ ಗೊತ್ತಿರಲಿಲ್ವಂತೆ. ಇಲ್ಲ ಅಂತಂದರೆ ಅವ್ರಿಗೇನೋ ಸ್ಪೆಷಲ್ ತೊಗೊಂಬರ್ತಾ ಇದ್ರಂತೆ. ಬಟ್ ಎನಿವೇಸ್ ನೋ ಪ್ರಾಬ್ಲಮ್. ಗುರುಕಿರಣ್ ಸರ್ಗೆ ನೀವು ಈ ಡ್ಯಾನ್ಸ್ ಮಾಡಿದ್ದೆ ಒಂದು ಸ್ಪೆಷಲ್ ಗಿಫ್ಟು. ಆ್ಯಂಡ್ ನಮ್ಮ ಜಡ್ಜಸ್ ಅಂತೂ ಓಡಾಡ್ಕೊಂಡು ಬರ್ತಾ ಇದ್ದಾರೆ, ಏನು ಸಿಗುತ್ತೆ ಅಂತ. ಸೊ ದಯವಿಟ್ಟು ಬನ್ನಿ. ರೂಪೇಶ್ ಅವರೇ, ಆ್ಯಕ್ಚುಲಿ ಇದು ಅವರ ಕೈಯಲ್ಲೇ ಅವರು ಪ್ರಿಪೇರ್ ಮಾಡಿದ್ದು ಅವರ ಫ್ರೀ ಟೈಮಲ್ಲಿ. ಸೊ ಅದರ ಹಾರ್ಡ್ ವರ್ಕ್ ಎಲ್ಲ ಅವರೆಲ್ಲ ಸೇರಿ ಒಟ್ಟಿಗೆ ಪ್ರಿಪೇರ್ ಮಾಡಿದಂತಹ ಹ್ಯಾಂಡ್ ಮೇಡ್ ಥಿಂಗ್ಸ್ ಅಂತ ಹೇಳ್ಬೋದು. ಸೊ ಕೊಡಿ. ಎಸ್ ಪ್ಲೀಸ್. ಜೋರಾಗಿರೋಂಥ ಚಪ್ಪಾಳೆ ಕೊಡಬೇಕು. ಅವ್ರ ಕೈಯಾರೆ ಮಾಡಿರೋಂತಹ ಹ್ಯಾಂಡ್ ಮೇಡ್ ವಸ್ತುಗಳನ್ನು ಅವ್ರು ಕೊಡ್ತಾ ಇದ್ದಾರೆ. ಅದು ಡೆಫಿನೆಟ್ಲಿ ಫುಲ್ ಆಫ್ ಲವ್ ಅಂತ ಹೇಳ್ಬೋದು. ಅದು ಮನಸ್ಸಿನಿಂದ ಕೊಡೋ ಅಂಥದ್ದು. ಡೆಫಿನೆಟ್ಲಿ ಯು ಆರ್ ಬ್ಲೆಸ್ಡ್ ಅಂತ ಹೇಳ್ಬೋದು. ನಿಮಗೆ ಪೇಮೆಂಟ್ ಸಿಗದೇ ಇದ್ರೂ ಟೆನ್ಷನ್ ಇಲ್ಲ, ಅದಕ್ಕಿಂತ ದೊಡ್ಡ ಪೇಮೆಂಟ್ ಸಿಕ್ತು ನಿಮಗೆ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡನ್ನಾ? ಇಲ್ಲ, ಇನ್ನೂ ಅರ್ಧ ಗಂಟೆ ಬೇಕಾದರೆ ಯೂಸ್ ಮಾಡೋಣ, ನೋ ಪ್ರಾಬ್ಲಮ್. ಓಕೆ, ಸಾಕಾ? ಇನ್ನೇನಾದರೂ ಇದೆಯಾ ನೆಕ್ಸ್ಟ್ ರೌಂಡ್ಗೆ? ಓಕೆ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಪೆಷಲ್ ಆಗಿ ನಮ್ಮ 2 ಟೀಚರ್ಗಳಿಗೆ ಜೋರಾಗಿರೋವಂಥ ಚಪ್ಪಾಳೆ ಕೊಡಬೇಕು. ಯಾಕೆ ಅಂತಂದರೆ ಡಿಕ್ಸನ್ ಜೊತೆಗೆ ಅವರು ಹಿಂದೆಯಿಂದ ಪುಷ್ ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ರಿಯಲಿ ಫ್ಯಾಂಟಾಸ್ಟಿಕ್. ಆ್ಯಂಡ್ ನಿಮಗೆ ಟೆನ್ಷನೇ ಇಲ್ಲ, ಅವ್ರು ಯಾರು ಎಷ್ಟು ಡ್ಯಾನ್ಸ್ ಮಾಡಲಿ ನಿಮ್ಗೆ ಯಾರು ಮಾಡ್ಕೊಡೋದಿಲ್ಲ. ನೀವು ಏನು ಮಾಡ್ತೀರ ಅದೇ ಸೂಪರು, ಆಯಿತಾ? ವಿಶ್ ಯು ಆಲ್ ದಿ ಬೆಸ್ಟ್. ಚೆನ್ನಾಗಿ ಮುಂದೆ ಹೋಗಿ ನೆಕ್ಸ್ಟ್ ರೌಂಡಿಗೆ ಇನ್ನಷ್ಟು ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ವಿ. ಥ್ಯಾಂಕ್ ಯು ಎವ್ರಿಬಾಡಿ. ಥ್ಯಾಂಕ್ ಯು ಸೊ ಮಚ್. ಅಲ್ಲ, ಕೆಲವೊಂದು ಸಲ ಅನಿಸುತ್ತೆ ನಮಗೆ, ನಾವು ಜಡ್ಜಸ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸುಮ್ಮನೆ ಇಲ್ಲಿ ಬೆಳಿಗ್ಗೆ ಬಂದು ರಾತ್ರಿ ತನಕ ನಾವು ಮಾತಾಡ್ತಾನೆ ಇರ್ತೀವಿ. ಅವ್ರು ಸುಮ್ಮನೆ ಅಲ್ಲಿ ಕೂಲರೆಲ್ಲ ಇಟ್ಕೊಂಡು ಗಾಳಿ ಎಲ್ಲ ತೊಗೊಂಡು ಸೆಲ್ಫಿ ಎಲ್ಲ ತೊಗೊಂಡು ಮಕ್ ಅಂತ ಗ್ಯಾಪಲ್ಲಿ ಬ್ಯಾಟಿಂಗ್ ಎಲ್ಲ ಮಾಡಿಕೊಂಡು ಏನೋ ಒಂದು 2 ನಿಮಿಷ ಕಮೆಂಟ್ ಎಲ್ಲ ಕೊಟ್ಟರೆ ಎಂಡಲ್ಲಿ ಬಂದು ಅವ್ರಿಗೆ ಗಿಫ್ಟ್ ಎಲ್ಲ ಸಿಗುತ್ತೆ. MC ಮಾಡಿದವ್ರನ್ನ ಯಾರೂ ನೋಡಲ್ಲ ಇಲ್ಲಿ. ಮೊನ್ನೆ ಯಾರೋ 10 ಕಿಲೋ ಅಕ್ಕಿ, ತೊಗರಿ ಬೇಳೆ ಎಲ್ಲ ಕೊಟ್ಟೋಗಿದಾರಂತೆ ಸೈಡಿಂದ. ಬಟ್ ಎನಿವೇಸ್ ಒಳ್ಳೇದಾಗಲಿ. ಇಲ್ಲ ಇದಕ್ಕೆ ನಂದು ಒಂದು ಇದಿದೆ, ನಿಮ್ಮನ್ನೇ ಜಾಸ್ತಿ ನೋಡೋದು ಎಲ್ಲರೂ, ನಮ್ಮನ್ನಲ್ಲ. ಅದು ನಿಮ್ಗೂ ಗೊತ್ತು ರೂಪೇಶ್, ಹೇಳ್ಬೇಕಾ ಇದ್ರ ಬಗ್ಗೆ ಜಾಸ್ತಿ? ಹಾಗಾದ್ರೆ ನಾನು ಮಾತಾಡ್ಬೇಕಾದ್ರೂ ಕ್ಯಾಮರಾ ಅಲ್ಲೇ ಆನ್ ಇರ್ಲಿ, ಆಯ್ತಾ? ರೂಪೇಶ್ ir ಜಾಸ್ತಿ ಪಾತರ್ ಬರಂದು ಮಂಡೆ ವೆಚ್ಚ ಒಂದುಂಡ ತೆಂಗಲ ಎಂಜಾಯ್ ಮಂತ ಅದು ನಿಗ್ಲೆ ಧರ್ಮ ದಾದಮ ತಿಕ್ಕುಣು ಬೇಜಾರ ಒಂದು ನಾನು ಎಲ್ಲ 10 ಕಿಲೋ ಅರಿ ತಿಕ್ಕಣ 5 ಕಿಲೋ ಹೆಂಗ್ ಕೋರ್ಲೆ ಅದೇ ಎನಿವೇಸ್ ಥ್ಯಾಂಕ್ ಯು. ಆ್ಯಂಡ್ ಇತ್ತ ಬರ್ಪುನಂಚಿನ ಒಂದು ಟೀಮ್ ದ ಬಗ್ಗೆ ಪನ್ಪುಂದಾಂಡ ಎನ್ವಿ ಡ್ಯಾನ್ಸ್ ಸ್ಟುಡಿಯೋ ಪುತ್ತೂರ್ ಸ್ವಾಕಲ್ ಪದಂ ಬರ್ಪುನಂಚಿನ ಒಂದು ಕಾನ್ಸೆಪ್ಟ್ ಉರಿ ಪನ್ಪುನಂಚಿನ ಒಂದು ಸಿನಿಮಾ 2019 ಇಟ್ ರಿಲೀಸ್ ಆದಿತ್ತು. ಆ್ಯಂಡ್ ದ್ಯಾಟ್ ವಾಸ್ ಅ ಬ್ಲಾಕ್ ಬಾಸ್ಟರ್ ಹಿಟ್. ಸೊ ಇಂಡಿಯಾದ ಒಂದು ಸರ್ಜಿಕಲ್ ಸ್ಟ್ರೈಕ್ ದಾದೈತೆ. ಸೊ ಐನ್ ಬೇಸ್ ಮಲ್ತಿನ ಅಂಚಿನ ಒಂದು ಸಿನಿಮಾ. ಸೊ ಇಡೀ ಸಿನಿಮಾದ ಸ್ಟೋರಿನು ಒಂಜಿ ಡ್ಯಾನ್ಸ್ದ ಮುಖೇನ ಎಂಚ ತೋಜಾವೇರು ದಾದ ಕನ್ವೆ ಮಲ್ಪೇರು ಎಂಚ ಪೋರ್ಟ್ರೇ ಮಲ್ಪೇರು ತೂಕ. ಸೊ ಪುಟ್ your hands together and please welcome NV Dance Studio from Puttur. मेरी दर्द चीर के निकल चुका, मौका मिले तो करूं मैं ये दोबारा. जुनू की आग में उबलती मेरी कोशिशों को चाहिए ना कोई और सहारा. चक्का जिते अत मिलन बधाइयां, चक्का जिते रुके वो काफी, रुके ना तू तो रुके वो काफी, झुके जरा भी रुकेगी ना पर इनकलाबी. मन है राजी, डरना क्यों अब अपनी बारी, मार ही लेंगे अब तो बाजी. चक्का लिख के नई कहानी, चक्का लिख गया, चक्का जिते अत मिलन बधाइयां, चक्का जिते जिते अत मिलन बधाइयां. के आया है फतेह करके सूरमा, सूरमा गमाने है जन्मया एक सूरमा, सूरमा सूरमा सूरमा.
बन के रह जाऊंगा। सर आई प्रॉमिस यू, आप मुझे कहीं भी भेज दीजिए, मैं अपने हर एक सिपाही को जिंदा सही सलामत वापस लाऊंगा। जिगरा है, जिगरा है, जिगरा है, जिगरे से निकलेंगी चिंगारियां। वो जिगरा है, जिगरा है, जिगरा है, जिगरा है, जिगरे से निकलेंगी चिंगारियां। 8 दिन के अंदर अंदर तुम पाकिस्तान में सर्जिकल स्ट्राइक करने जा रहे हो। एक बेहतरीन टीम तैयार करो। आई विश यू ऑल द बेस्ट। इंडियन आर्मी ने ये जंग शुरू नहीं की थी, बट वी विल ब्लडी हेल फिनिश इट। यस सर। हाउ इज द जोश? हाय सर। हाउ इज द जोश? हाय सर। जय हिंद। जय हिंद। मैं लड़ जाना, 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 है लहू में एक चिंगारी, जिद से जुनून तक है जाना, हर कतरा मोल रहा। मैं लड़ जाना, मैं लड़ जाना, है लहू में एक चिंगारी, जिद से जुनून तक है जाना, हर कतरा मोल रहा। अल्लाह दिल से बन के कमन जब तुरया, तन के मौत नू बचा, मारे में थर थर कपदे सारे। ये नया हिंदुस्तान है। ये हिंदुस्तान घर में घुसेगा भी और मारेगा भी। How is the Josh? Hi, sir. How is the Josh? Hi, sir. ಜೈ ಹಿಂದ್. Jai Hind. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಡ್ಯಾನ್ಸಲ್ಲಿ ಹೆಂಗೆ ಎನರ್ಜಿ ಇದ್ದು ನಿಮ್ಮ ವಾಯ್ಸಲ್ಲೂ ಅಷ್ಟೇ ಎನರ್ಜಿ ಇದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್. ಆ್ಯಂಡ್ ಒಂದು ಒಳ್ಳೆ ಸಿನಿಮಾನ ಒಳ್ಳೆ ಕಾನ್ಸೆಪ್ಟ್ನ ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಯಾವುದು ಕೂಡ ಭಾರತೀಯ ಸೇನೆ ಅಥವಾ ಸೈನಿಕರು ಅಂತ ಬಂದಾಗ ಅದು ಡ್ಯಾನ್ಸ್ ಹೇಗೆ ಇರಲಿ, ಯಾವ ಕಾನ್ಸೆಪ್ಟೇ ಇರಲಿ, ಅದು ನಮ್ಗೆ ಯಾವತ್ತೂ ಹಾರ್ಟಿಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಡ್ಯಾನ್ಸ್ ಹೇಗಿತ್ತು ಅಂತ ಜಡ್ಜಸ್ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಸ್ಟ್ರೇಟ್ ಅವೇ ಐಲ್ ಗೋ ಟು ಸೂರಜ್ ಸನಿಲ್ ಪ್ಲೀಸ್. Hi, NV Studio. Hi, sir. Very good performance. Hello. Thank you, sir. Thank you. ಜೋಶ್ ಕಡಿಮೆ ಆಗಬಾರ್ದು ಎಂಡ್ ತನಕ. ಓಕೆ ಯಾ Very good performance, good energy. ಭಾರಿ ಶೋಕ್ ಆತನ್ ಡ್ಯಾನ್ಸ್. ನಿಖಲ ಕೊರಿಯೋಗ್ರಾಫರ್ ಉಲ್ಲರಾ? Yes, sir. ಏರ್ ಕೊರಿಯೋಗ್ರಾಫರ್ ನಿಖಲ? Vitan sir, Niranjan sir, and Shreyas sir. ಮೂಜು ಕೊರಿಯೋಗ್ರಾಫರ್ ಉಲ್ಲರ ಬೈದರ ಕೊರಿಯೋಗ್ರಾಫರ್ಸ್? ಬೈದೇರ. ಲೆಪ್ಪುಲೆ ಸ್ಟೇಜಿಗೆ. ಓಕೆ ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ವೆರಿ ಗುಡ್ ಪರ್ಫಾರ್ಮೆನ್ಸ್. ಒಂಜಿ ಸೋಲ್ಜರ್ನ ಆ್ಯಟಿಟ್ಯೂಡ್ ದಾದ ಬೋರ್ಡು ಸ್ಟೇಜಿಡ್ ಆ ಪವರ್ ಆ ಇಂಪ್ಯಾಕ್ಟ್ ಇತ್ತು ನಿಕಲ್ನ ಇಡೀ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ವೆರಿ ವೆರಿ ಗುಡ್. ಆ್ಯಂಡ್ ಎಂಗಲ್ ಪನ್ಪತ್ತೆ ಲೋ ಬಜೆಟೆಡ್ ಒಂಜಿ ಹಿಟ್ ಮೂವಿ ಕೊರ್ಪುಂಡು ಅಂಚೆತ್ತನ್ ನಿಕಲ. ಸಿಂಪಲ್ ಪ್ರೆಸೆಂಟೇಷನ್ ಬಟ್ ವೆರಿ ಇಂಪ್ಯಾಕ್ಟ್ ಇತ್ತು ನಿಕುಲ್ ದಾಲ ಒಂಜಿ ಮಲ್ಲ ಮಲ್ಲ ಪ್ರಾಪ್ಸ್ ಸೆಟ್ಟಿಂಗ್ಸ್ ಯೂಸ್ ಮನ್ಪಂದ ಇಡೀ ಆ್ಯಕ್ಟ್ನು ಥ್ರೂ ಡಾನ್ಸ್ ಯು ಕನ್ವೇಡ್ ಇಟ್. ದಟ್ ಈಸ್ ವೆರಿ ವೆರಿ ಗುಡ್ ಆ್ಯಂಡ್ ಕ್ರೆಡಿಟ್ ಗೋಸ್ ಟು ಕೊರಿಯೋಗ್ರಾಫರ್ ಐಕ್ಯ ನೀರೆಲ್ಲೆತ್ತ ಸ್ಟೇಜಿಗೆ. ದಾಪಂಡ ಐಕ್ ಒಂಜಿ ಕ್ರಿಯೇಟಿವಿಟಿ ಬೋರ್ಡು ಆ್ಯಂಡ್ ಜೋಕುಲ್ ಅಂಚನೆ ಏ ದಿನ ಪ್ರಾಕ್ಟೀಸ್ ಮಂದರ್? 1 week. 1 week ಎಡ್ಡೆ ಎನರ್ಜಿ ಕೋಆರ್ಡಿನೇಷನ್ಸ್ ಬೈದಂಡು ಆ್ಯಂಡ್ ಮಸ್ತ್ ಇಂಪ್ಯಾಕ್ಟ್ ಇತ್ತನ್. ಇಂಪ್ರೂವೈಸೇಷನ್ ಇನ್ ಫ್ಯೂಚರ್ ರೌಂಡ್ಸ್ ನಿಕುಲ್ ಸೆಲೆಕ್ಟ್ ಆಂಡ ಡೆಫಿನೆಟ್ಲಿ ಸ್ಟಂಟ್ಸ್ ಲ್ಯಾಂಡಿಂಗ್ ಬಗ್ಗೆ ಒಂಜಿ ಇಂಪ್ರೂವೈಸೇಷನ್ ಬೋರ್ಡು ಒಂತ ಪ್ಲೇಸ್ಮೆಂಟ್ ಅಂಚಿಂಚ ಒಂದುಂಡು ಐತ ಬಗ್ಗೆ ಒಂಚೂರು ತೂಲೆ. ಅದರ್ ದೆನ್ ಇಟ್ ವಾಸ್ ಅನ್ ವೆರಿ ವೆರಿ ಗುಡ್ ಆ್ಯಕ್ಟ್. ಓಕೆ, ಕೀಪ್ ಇಟ್ ಅಪ್ ದ ಗುಡ್ ವರ್ಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅನ್ವಿತಾ ಸಾಗ ಪ್ಲೀಸ್. ಹಾಯ್ NV ಸ್ಟುಡಿಯೋ. ಹಾಯ್ ಮ್ಯಾಮ್. ಹೇಗಿದ್ದೀರಾ? ಯಾಕೆ ಜೋಶ್ ಕಮ್ಮಿ ಆಯಿತಾ?
ರೂಪೇಶ್ ಅವರಿಗೆ ಜೋಶ್ ಕಮ್ಮಿ ಆಗ್ತಾ ಇದೆ, ಸೆಕೆ ಆಗ್ತಾ ಇದೆ ರೂಪೇಶ್. ನಂಗೆ ಸೆಕೆ ಆಗ್ತಾ ಇದೆ, ಬಟ್ ಮೈಕ್ ಹತ್ರ ಇಟ್ಕೊಂಡ್ರೆ ಜೋಶ್ ಜಾಸ್ತಿ ಆಗುತ್ತೆ. ಓಕೆ, ಜೋಶ್ಗೂ ಮಾರ್ಕ್ ಇದೆ ಆಯ್ತಾ? ಓಕೆ ಪ್ಲೀಸ್. ಓಕೆ, ಉರಿ ಒನ್ ಆಫ್ ದ ಬೆಸ್ಟ್ ಮೂವಿ ದ್ಯಾಟ್ ಐ ಸಾ ಇನ್ ದ ಲಾಸ್ಟ್ ಇಯರ್ ಅಂತಲೇ ಹೇಳ್ಬೋದು. ಆ ಮೂವಿ ನೋಡಿದಾಗೆಲ್ಲ ಹೇಗೆ ಆ ಮಗಳಿಗೆ ಒಂದು ರಕ್ತ ಕುದಿಯುತ್ತೋ ಅದೇ ಥರ ಪ್ರತಿಯೊಬ್ಬ ಸಿಟಿಸನಿಗೂ ಕೂಡ ರಕ್ತ ಕುದಿಯುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಪರ್ಫಾರ್ಮೆನ್ಸ್ ವಾಸ್ ವೆರಿ ನೈಸ್. ಕೆಲವೊಂದು ಕಡೆ ಟು ಬಿ ವೆರಿ ಫ್ರ್ಯಾಂಕ್ ಕೋಆರ್ಡಿನೇಷನ್ ಮಿಸ್ ಆಯಿತು. ಕೀಪಿಂಗ್ ಅಸೈಡ್ ದೋಸ್ ಫ್ಲಾಸ್, ನಿಮ್ಮ ಬೇರೆ ಕಡೆ ಕೋಆರ್ಡಿನೇಷನ್ ಆಗಿರ್ಬೋದು, ಸಿಂಕ್ರನೈಸೇಷನ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ರಿ. ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್ ಒಂದು 2-3 ಸತಿ ಏನು ಸ್ಟೋರಿ ಟೆಲ್ಲಿಂಗ್ ಮಾಡಿದ್ರು ಅಂದರೆ ಇಲ್ಲಿ ಬೇರೆ ಸೋಲ್ಜರ್ಸ್, ಇಲ್ಲಿ ಬೇರೆ ಸೋಲ್ಜರ್ಸ್ ಅಥವಾ ಟೆರರಿಸ್ಟ್ ಏನಿದ್ರು, ಈ ಕಡೆ ಸೋಲ್ಜರ್ಸ್ ಇದ್ದರು. ಸೊ ಆ ಸ್ಟೋರಿ ಟೆಲ್ಲಿಂಗ್ ತುಂಬ ಚೆನ್ನಾಗಿ ಮುಟ್ತು. ಬಟ್ ನನಗೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸ್ಟೋರಿ ಟೆಲ್ಲಿಂಗ್ ಬೇಕಿತ್ತು ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ನಿಮ್ಮ ಸ್ವ್ಯಾಗ್ ಆಗಿರ್ಬೋದು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ನಿಮ್ಮ ಮೂಮೆಂಟ್ಸ್ ಆಗಿರ್ಬೋದು ವಾಸ್ ವೆರಿ ನೈಸ್. ಆ್ಯಂಡ್ ಎಸ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಅವರಿಗೆ ಸಾರಿ ಐ ವಾಸ್ ಕಿಡಿಂಗ್. ಅವ್ರಿಗೆ ಸ್ಟೋರಿ ಟೆಲ್ಲಿಂಗ್ ಸ್ವಲ್ಪ ಕಡಿಮೆ ಆಯ್ತು, ಮತ್ತೆ ಫ್ರೀ ಇದ್ದಾಗ ಸೈಡಲ್ಲಿ ಹೋಗಿ ಒಂದು ಸ್ವಲ್ಪ ಜಾಸ್ತಿ ಸ್ಟೋರಿ ಹೇಳಿಬಿಡಿ ಮೂವಿದು. ಆ್ಯಂಡ್ ಕಿಶೋರ್ ಅಮನ್ ಪ್ಲೀಸ್. ಹಲೋ ಗಾಯ್ಸ್. ಹಾಯ್ ಸರ್. ಫಸ್ಟ್ ಆಫ್ ಆಲ್ ನಿಮ್ಮದು ಆ ಸ್ಟೈಲ್ ಇದೆಯಲ್ಲ, ಒಂದು ಹಿಪ್ ಹಾಪ್, ಅದು ನಿಮ್ಮ ಹತ್ರ ಇದೆ. ನೀವು ನಿಮ್ಮದು ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗತ್ತೆ. ಕೊರಿಯೋಗ್ರಫಿ ವೈಸ್ ತುಂಬ ನೀಟಾಗಿತ್ತು. ಓಕೆ, ಬಟ್ ಅದೇ ಜಡ್ಜಸ್ ಹೇಳಿದರು ಸ್ವಲ್ಪ ಕೋಆರ್ಡಿನೇಷನ್ ಮಿಸ್ ಆಯಿತು. ಮತ್ತು ನಿಮ್ಮದು ಡೈಲಾಗ್ ಇತ್ತಲ್ಲ ಮಿಡ್ಲಲ್ಲಿ, ಆ ಡೈಲಾಗಲ್ಲಿ ನೀವು ಸ್ಟೆಪ್ಸ್ ಮಾಡಿದ್ರಿ, ದಟ್ ವಾಸ್ ವೆರಿ ನೈಸ್. ಆ್ಯಂಡ್ ದ ಡ್ರೋನ್, ಆ ಡ್ರೋನ್ ಆಪ್ರೇಟರ್ ಯಾರದು? ತುಷಾರ್. ವೆರಿ ನೈಸ್. ಆ್ಯಕ್ಚುಲಿ ಆನ್ ಸ್ಟೇಜ್ ಆನ್ ಡಾನ್ಸಲ್ಲಿ ಆ ಡ್ರೋನ್ ಯೂಸ್ ಮಾಡಬೇಕಂದ್ರೆ ಅಷ್ಟೇ ಒಂದು ಇದ್ಬೇಕು ಅದಕ್ಕೆ. ಸೊ ಆಟ್ಸ್ ಆಫ್ ಯು ಮ್ಯಾನ್. ಆ್ಯಂಡ್ ಥ್ಯಾಂಕ್ ಯು ಸರ್. ಓವರ್ ಆಲ್ ನಿಮ್ಮದು ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ಎಸ್, ಆಫ್ಕೋರ್ಸ್ ಇಂಡಿಯನ್ ಆರ್ಮಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಗೈಸ್ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್. ಡ್ರೋನ್ ಯಾರು ಬಿಟ್ಟಿದ್ದು? ಯಾ, ಲವ್ಲಿ. ಡ್ರೋನ್ ಪ್ರತಾಪ್ ಬಿಟ್ಟರೆ ನೀವೇ ಬಿಡೋದು ಆ ಥರ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಗುರುವಣ್ಣ ಇದ್ದಾರೆ. ಸೊ ಅವ್ರಿಗೆ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತ ಕೇಳೋ ಅಂಥದ್ದು ನೋಡಿ. ಯು ಆರ್ ವೆರಿ ಲಕ್ಕಿ. ಯಾಕೆಂದರೆ ಸೊ ಅವ್ರು ಸ್ವಲ್ಪ ಹೊತ್ತು ಮಾತ್ರ ಇರೋದು, ಒಂದು ಎಪಿಸೋಡ್ ಇರ್ತಾರೆ ಮೋಸ್ಟ್ಲಿ. ಆ ಎಪಿಸೋಡಲ್ಲಿ ನೀವು ಇದ್ದೀರಾ ಅಲ್ವಾ? ಸೊ ಅವ್ರಿಗೆ ಹೇಗೆ ಅನ್ನಿಸ್ತು ಕೇಳೋ ಬನ್ನಿ. ಗುರುವಣ್ಣ ಎಂಜಾಯ್ ಹೇಗಾಯಿತು? ಒಂದು ಕಾನ್ಸೆಪ್ಟ್ ಯಾರನ್ನ ಒಂದು ಹೂ ಕ್ರಿಯೇಟೆಡ್ ದಿಸ್ ಕಾನ್ಸೆಪ್ಟ್? ಓಕೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಹೌ ಎಂಚ ಫ್ಲ್ಯಾಶ್ ಏನು ಎಂಚ ಒಂದು ಸರ್ ಒಂದು ನಮ್ಮ ಟಿ ವಿ ತಕ್ಕಲೆ ಎಂಕ್ಲಿಗೆ ಕೊರ್ದಿತ್ತೀರಿ ಪಂಡ ಫಿಲ್ಮ್ದ ಸಾರಾಂಶನೇ ಬರೋಡು ಬಂಡದು. ಸೊ ಅಕ್ಲೆ ಮೆಸೇಜ್ ಮಂತ್ ಪಡ್ನಾಗ ಕೂಡಲೇ ಎಂಕ್ಲ ಉರಿ ಫಿಲ್ಮ್ ಸೆಲೆಕ್ಟ್ ಮಂತ. ಓಕೆ, ಪಣ ಒಂಜಿ 5 ನಿಮಿಷಡು ಇಡೀ ಪಿಕ್ಚರ್ ಒಂಜಿ ತೋಜಾಯಲಕ ತೋಜಾಯರು ಒಂಜಿ ದಾದ ಪುಣ್ಯ ಒಂದು ತುಯ್ಸಾತಿಗೆ ದ ಇಂಡಿಯನ್ನೆಸ್ ನಮ್ಮ ಉಲಾಯ್ದ ಹೊರನೆ ಉರ್ಕಾರ್ದವರ ಪುಣ್ಣು ಒಂದು ಉರಿ ಬಣ್ಣಗೆ. ಆ್ಯಕ್ಚುಲಿ ಪಿಕ್ಚರ್ ಬತ್ತಿ ಬೊಕ್ಕ ಪಾಕಿಸ್ತಾನಕ್ಕಲೇ ಜಾಸ್ತಿ ನನ್ನೆಲ್ಲ ಉರಿದನಿಗೆ. ಸೊ ಒಂದು ರಿಟ್ಯಾಲಿಯೇಷನ್, ಈ ಥರದ ರಿಟ್ಯಾಲಿಯೇಷನ್ ಐ ಥಿಂಕ್ ಎ ಕಂಟ್ರಿ ಆಫ್ ದಿಸ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಸ್ಟ್ರೆಂತ್ ಕೊರ್ಪಿನ ಐ ಥಿಂಕ್ ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಮಾತಾರಲ್ಲ ಒಂದೊಂಥರ ಒಂಜಿ ಖುಷಿ ಆಪುಂಡು. ಹೌಸ್ ಜೋಶ್ ಪಾಯಿಂಟ್ಸ್ ಅದಕ್ಕೆ ಪೂರ ನಾನು ಏನು ಪನ್ಪುಂಡ ಪೂರ ಜೋಕುಲು ಐ ಥಿಂಕ್ ವೆರಿ ಜಾಸ್ತಿ ಎಡ್ಡೆ ಪೊಟೆನ್ಷಿಯಲ್ ಉಂಡು. ದೇ ಹ್ಯಾವ್ ಗಾಟ್ ಐ ಥಿಂಕ್ ಎವ್ರಿಬಡಿ ವಾಸ್ ಈಕ್ವಲಿ ಗುಡ್. ಥ್ಯಾಂಕ್ ಯು ಸರ್. ಕುಡಂಜಿ ಬನಾಗ ಓನ್ಲಿ ಥಿಂಗ್ ದದ ಪ್ಲೇಸ್ಮೆಂಟ್ಸ್ ಬನಾಗ ಏಪಲ್ಲ ಒಂದು ಸೆಂಟರ್ ಮಾರ್ಕ್ ಮಲ್ತೊನ್ಲಿ ಸ್ಟೇಜಿಗೆ. ದಟ್ ಈಸ್ ಒಂಜಿ ದಿರ್ತದೋರಿ ಬಿಕಾಸ್ ಫಸ್ಟ್ ಹಾಫ್ ಆಫ್ ದ ಒಂದು ಸೆಂಟರ್ ವಾಸ್ ಮಿಸ್ಸಿಂಗ್. ಪೂರ ಒಂಜಿ ಸೈಡ್ ಬೋರ್ಡ್ ಏಪಲ್ಲ ಯು ಡೂ ಸಮ್ ಮಾರ್ಕಿಂಗ್ ಇನ್ ದ ಸೆಂಟರ್. ಅದ್ರ ಬೊಕ್ಕ ಈ ವಾಕಿಂಗ್ ಬಾಡಿ ಬದನ್ ವಾಕಿಂಗ್ ಇತ್ತನ್ನದ ಪಿರಬೋನಾಗ ಐ ಥಿಂಕ್ ದ ಬಾಯ್ಸ್ ಡಿಡ್ ಇಟ್, ಬನ್ನಾಗ ದ ಗರ್ಲ್ಸ್ ಡಿಡ್ ಇಟ್, ರೈಟ್? ಐ ಆಮ್ ಟರ್ನಿಂಗ್ ದ ಸ್ಟ್ರೆಂತ್ ಆಫ್ ದ ಮಾರ್ಚ್ ಉನ್ನತ ಒಂಜಿ ಜೋಕುಲು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಸ್ ಐ ಥಿಂಕ್ ನನ್ಲ ಬೋರ್ಡ್ ಇತ್ತ ನಂದು ಯು ಹ್ಯಾಡ್ ದ ಫೀಲ್ ಇಟ್ ವಾಸ್ ವೆರಿ ಕ್ಯಾಶುವಲಿ ವೈಲ್ ಕಮಿಂಗ್. ಫೋನಾಗ ಜೋಕುಲು ಇಡ ಮಲ್ತಿತ್ತ ದ ಸ್ಮಾಲ್ ಥಿಂಗ್ಸ್ ಆಫ್ ವುಡ್ನ ಐ ಥಿಂಕ್ ವಂಡರ್ಫುಲಿ ಪೋರ್ಟ್ರೇಟ್. ಜಸ್ಟ್ ಲವ್ಡ್ ದ ಹೋಲ್ ಇಂಚ ಬೋರ್ಡ್ ಎಪಲ ಒಂಜಿ ಪ್ಯಾಕೇಜಿಂಗ್ ಆಫ್ ಎ ಪ್ರಾಡಕ್ಟ್ ಬಣ್ಣಗ ಮಸ್ತ್ ಖುಷಿ ಆಯ್ತು. ಗುಡ್, ಥ್ಯಾಂಕ್ ಯು ಸರ್. ವಾವ್, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಅದೇ. ಸೊ ಗುರುವಣ್ಣೆಲ್ಲ ಬಾರಿ ಎಡ್ಡೆ ಪಾಸಿಟಿವ್ ಕೊರಿಯರ್ ಕಮೆಂಟ್ಸ್. ಆ್ಯಂಡ್ ಯಾಕಡೆ ಸೂರಜ್ ಸರ್ ಬಂದಿರ ಒಂದು ಲೋ ಬಜೆಟ್ದ ಹೈ ಪರ್ಫಾರ್ಮೆನ್ಸ್ ಅಂತ ಕೆಲವರ ಸಿನಿಮಾ ಅಂಚಿನ ಲೋ ಬಜೆಟ್ ಹೈ ಬಜೆಟ್ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್, ಕಾಂಟೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಹೆಂಗೆ ಹೀರೋ ಪಂಡ್ರಿ ಜಾಕೆಟ್ ಮತ್ತೆ ಬಾರಿ ಕಾಸ್ಟ್ಲಿ ಉಂಡು ಒಂದು ಸಂಜೆ ಅದು ಮಸ್ತ್ ಲೋ ಬಜೆಟ್ಲ ಸರ್ ನೇ ಕೊಂಚೂರು ಖರ್ಚು ಜಾಸ್ತಿ ಆದಂಗೆ ಆಗ್ಲಿಕ್ಕೆ
ಓಕೆ ಯಾನ್ ವೇಟಿಂಗ್ ಸರ್ಕಸ್ ಇಡ್ಲ ತೂಕ ಲೋ ಬಜೆಟ್ ಹೈ ಬಜೆಟ್ ಒಲ್ತು ಒಡೆ ಕನೆಕ್ಟ್ ಮಾಡ್ತಾರೆ ಅಷ್ಟೇ ಅವು ಬಾರಿ ಮಲ್ಲ ಬಜೆಟ್ದ ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್ ಬಾರಿ ಎಡ್ಡೆ ಆವಡೆ ಆ್ಯಂಡ್ ನೆಕ್ಸ್ಟ್ ರೌಂಡ್ ಬಂದಾಗ ನನಾತ್ ಜೋಶ್ ಜಾಸ್ತಿ ಉಪ್ಪಡು ಜೋಶ್ ಉಂಡು ನನಾತ್ ಜಾಸ್ತಿ ಉಪ್ಪಡು ಆ್ಯಂಡ್ ಇಟ್ಸ್ ಟೈಮ್ ಟು ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಗುರುವಣ್ಣೆ ಬಂಡೇರು ಉರಿ ಸಿನಿಮಾ ಬತ್ತಿವಾಗ ಪಾಕಿಸ್ತಾನದಾಗಲಿ ಜಾಸ್ತಿ ಉರಿ ಆನಂದ್ ಆ್ಯಂಡ್ ಇಂಥ ಮೂಲ ಸ್ಟೇಜ್ ಇರೋಂಚೂರು ಲೈಟ್ ಜಾಸ್ತಿ ಆದ ಮೋನ್ ಒಂಚೂರು ಉರಿ ಒಂದನ್ನು ಸೊ ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. ವಿರಾಮದ ನಂತರ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ದ್ಯಾಟ್ ಈಸ್ ನಮ್ಮ ಟಿವಿ ಪ್ರೆಸೆನ್ಸ್ ಯಮುನಾ ಆಶಾ ಸಿಟಿ ಡ್ಯಾನ್ಸ್ ವಾರಿಯರ್ ಸೀಸನ್ 2 ಪವರ್ಡ್ ಬೈ ನಿಪಾನ್ ಪೇಂಟ್ಸ್ ಆ್ಯಂಡ್ ಅಮೃತ್ ನೋನಿ. ಸೊ ಡೆಫಿನೆಟ್ಲಿ ಇವಾಗ ಈ ಒಂದು ರೌಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಒಂದು ಇಡೀ ಸಿನಿಮಾನ ಒಂದು ಡ್ಯಾನ್ಸಲ್ಲಿ ಹೆಂಗೆ ಅಲ್ವಾ, ಬಟ್ ದೇ ಆರ್ ಡೂಯಿಂಗ್ ಇಟ್. ಸೊ ಇವಾಗ ಬರುವಂತಹ ಒಂದು ಟೀಮ್ ಬಗ್ಗೆ ಹೇಳಬೇಕು ಅಂತಂದರೆ ಶಿವಮ್ ಡ್ಯಾನ್ಸ್ ಸ್ಕೂಲ್ ಫ್ರಮ್ ಚಿಕ್ಕಮಗಳೂರು. ಬಟ್ ಅವರ ಒಂದು ಲಕ್ ಜಾಸ್ತಿ ಇದೆಯೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಅವರು ಆಯ್ಕೆ ಮಾಡಿರುವಂಥ ಒಂದು ಸಿನಿಮಾ, ಆ ಸಿನಿಮಾಗೆ ತುಂಬಾ ಹತ್ತಿರ ಆಗಿರುವಂಥ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಆಪ್ತ ಮಿತ್ರ ಅನ್ನುವಂಥ ಒಂದು ಸಿನಿಮಾ 2004 ರಿಲೀಸ್ ಆಗಿತ್ತು. ಮಣಿಚಿತ್ರ ತಾಳಂ ಅನ್ನುವಂತಹ ಒಂದು ಮಲಯಾಳಂ ಸಿನಿಮಾ 1993 ರಿಲೀಸ್ ಆದಂತಹ ಸಿನಿಮಾದ ರಿಮೇಕ್ ಆಗಿತ್ತು. ಆ್ಯಂಡ್ ವಿಷ್ಣುವರ್ಧನ್ ಸರ್ ಅವರು ಅಭಿನಯಿಸಿದಂತಹ ಒಂದು ಬ್ಲಾಕ್ ಬಾಸ್ಟರ್ ಸಿನಿಮಾ. ದ್ವಾರಕೀಶ್ ಅವರಿಗೆ ಮತ್ತೆ ಸಿನಿಮಾಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಿನಿಮಾ. ಅದರಲ್ಲೂ ಸ್ಪೆಷಲ್ ಆಗಿರುವಂಥ ವಿಚಾರ ಏನು ಅಂತಂದರೆ ನಮ್ಮ ಮಂಗಳೂರಿನ ಗುರುಕಿರಣ್ ಸರ್ ಮ್ಯೂಸಿಕ್ ಕೊಟ್ಟಂತಹ ಸೂಪರ್ ಡೂಪರ್ ಹಿಟ್ ಸಾಂಗ್ಗಳು ಇದ್ದಂತಹ ಒಂದು ಸಿನಿಮಾ. ಆ್ಯಂಡ್ ಅವರೇ ಮುಂದೆ ಇದ್ದಾರೆ ಆ್ಯಂಡ್ ಆ ಟೀಮ್ಗೆ ಎನರ್ಜಿ ಇನ್ನಷ್ಟು ಜಾಸ್ತಿ ಇರುತ್ತೆ. ಸೊ ಪ್ಲೀಸ್ ವೆಲ್ಕಮ್ ಶಿವಮ್ ಡ್ಯಾನ್ಸ್ ಸ್ಕೂಲ್ ಫ್ರಮ್ ಚಿಕ್ಕಮಗಳೂರು. ಆ ಬಂಗ್ಲೆಯಲ್ಲಿ ದೇವದ್ ಕಾಟ ಇದೆ ಅಂತ ಊರೆಲ್ಲ ಹೇಳ್ತಾ ಇದ್ದಾರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರನ್ನ ಬಿಟ್ಟು ಈ ಸಮಸ್ಯೆನ ಸರಿ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರನ್ನೇ ಇಲ್ಲಿ ಕರೆಸ್ತೀನಿ. ಹೌಲ ಹೌಲ ఎవరది? నేనే విజయ రాజేంద్ర బహదూర్. నాగవల్లి, నీకేం కావాలో చెప్పు. నాకు నువ్వు కావాలరా. ఎందుకు? నిన్ను చంపాలి. వచ్చే దుర్గాష్టమి రోజు నిన్ను నిప్పుతో కాల్చి చంపకపోతే నా పేరు నాగవల్లి కాదురా. ನನಗೆ ಇನ್ನೊಂದು ಹೆಸರಿದೆ. ನಾನು ಯಾರು ಅಂತ ನಿನಗೆ ಗೊತ್ತಲ್ಲ. ಇದ್ರ ಬಗ್ಗೆ ನಿಮ್ಗೆ ಎಳ್ಳಷ್ಟು ಗೊತ್ತಿಲ್ಲ. ನನಗ ನನಗ ನನಗ
ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಆಸೆಯ ರಾಶಿ ವಯಸ್ಸಲಿ ಸುಳಿದಾಡಿ ಸೇರಿತೀಗ ನಿನ ಕೋರಿ. ಕೋರಿಕೆ ನೂರು ಮನದಲ್ಲಿ ನಲಿದಾಡಿ ತೇಲಿತೀಗ ನಿನ ಸೇರಿ. ಪ್ರಿಯತಮ ಪ್ರೀತಿಗೆ ಸ್ವಾಗತ, ನಮ್ಮ ಪ್ರೀತಿಯೇ ಶಾಶ್ವತ. ಪ್ರಿಯತಮ ಪ್ರೀತಿಯೇ ಜೀವನ, ಅದು ಸೌಖ್ಯಕ್ಕೆ ಕಾರಣ. ನನ್ನ ಕಣ್ಣೀರ ಕಣ್ಣಾರೆ ನೀನೋಡೆಯ, ನನ್ನ ಜೊತೆಯಲ್ಲ ಮನಸಾರೆ ನೀ ಕೇಳೆಯ. ಬಾರೋ ನೀ ಬೇಗ ಈ ವೇಳೆ ಮನದ ತುಗುಡ ತುಮುಲಾಡಿಸಿ ఒరే కుక్క వాడి తుడడానికి వదలవా. ಹೇಳೋ ಯಾರು ನೀನು? ಏನೇರಾ ರಾರಾ ರಾರಾ ತಜ್ಜಂ ತಜಂ ತರ್ಗಡ ತಜ್ಜಂ ತಜಂ ತಗದರ್ಗಡ ತಗದಜ್ಜಂ ತಜಂ ತಕಿಟತ ತಗದಿನ್ ದಿನ್ ನಕ್ಕದಿನ್ ತಗದಿನ್ ದಿನ್ ತರ್ಗದಂ ತರ್ಗದಂ ತಾ ದಿನ್ ತಕಿಟ ದಿನ್ ತಕಿಟ ದಿನ್ ತಕಿಟ ಕರಗದಂ ತಂಗಡ ತಗದರದಿನ್ ತಂಗಡ ತಗದರದಿನ್ ತಗದರದಿನ್ ವಾವ್ 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 ಕ್ಯಾ ಬಾತ್ ಯಾರ್, ಕ್ಯಾ ಬಾತ್. ಜಡ್ಜಸ್ ಇರಲಿ ಇಲ್ಲದೆ ಇರಲಿ, ನಮ್ಮ ಸೈಡಿಂದ ಅವ್ರಿಗೆ ಸಪೋರ್ಟ್, ಐ ಮೀನ್ ಒಂದು ಚಪ್ಪಾಳೆ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಎಲ್ಲರ ಮನೆಯಲ್ಲೂ ಯಾರು ನಮ್ಮ ಟಿವಿ ನೋಡ್ತಾ ಇದ್ದೀರಾ, ನೀವೆಲ್ಲ ಎದ್ದು ನಿಂತು ಫ್ಯಾಂಟಾಸ್ಟಿಕ್ ನಾಗವಲ್ಲಿ ಅಂತ ಹೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತಿದೆ. ಆ್ಯಂಡ್ ವರ್ಲ್ಡಲ್ಲಿ ಎಲ್ಲೇ ಹೋದರೂ ಈ ಥರ ನಾಗವಲ್ಲಿ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಜೂನಿಯರ್ ವಿಷ್ಣುವರ್ಧನ್ ಅವರು, ಬಹುಶಃ ವಿಷ್ಣುವರ್ಧನ್ ಸರ್ ಈಗ ಇರ್ತಾ ಇದ್ದಾರೆ, ಡೆಫಿನೆಟ್ಲಿ ಈ ಪರ್ಫಾರ್ಮೆನ್ಸ್ ನೋಡಿ ಮನೆಗೆ ಕರೀತಾ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಇಲ್ಲದೇ ಇದ್ದರು, ಅವರ ಪರ್ಫಾರ್ಮೆನ್ಸನ್ನು ಈ ರೀತಿ ಮಾಡಿದ್ರೆ ದಟ್ ಇಸ್ ರಿಯಲಿ ರಿಯಲಿ ಫ್ಯಾಂಟಾಸ್ಟಿಕ್ ಯಾರ್. ಆ್ಯಂಡ್ ಜೋರಾಗಿರೋಂಥ ಒಂದು ಚಪ್ಪಾಳೆ ಬರಬೇಕು. ಯಾಕೆ ಅಂತಂದರೆ ನನ್ನ ಪ್ರಕಾರ ಒಂದು ಕಂಪ್ಲೀಟ್ ಸಿನಿಮಾ ನೋಡಿದ ಫೀಲ್ ಆಯಿತು. ಆ್ಯಂಡ್ ದಟ್ ವಾಸ್ ಇನ್ ಅ ಗ್ರ್ಯಾಂಡ್ ವೇ ಅಲ್ವಾ. ಬಟ್ ಒಂದು ಹೆಂಗೆ ಅರ್ಥ ಇದು ಊರ್ದ ನಾಗವಲ್ಲಿ, ನಮ್ಮ ಊರ್ದಂತೂ ಕುಲ ಖಂಡಿತ ಆಗ್ತಾವೆ. ಮೇ ಬಿ ಇಂಗ್ಲೆಂಡ್ ಹಿಡಿದು ಬರ್ತದ ಮೂಲ ಸೆಟ್ಲ್ ಆಗಿನ ಕುಲನ. ಆ್ಯಂಡ್ ಅರ್ಥ ಆಯ್ತಾ ನಿಮಗೆ? ಇಲ್ಲ, ಕನ್ನಡ ಮಾತ್ರ ಅಲ್ವಾ. ಅಲ್ಲ, ಇದು ಎಲ್ಲಿ, ಯಾವ ಊರಿನ ನಾಗವಲ್ಲಿ ಇದು? ಚಿಕ್ಕಮಂಗ್ಳೂರಲ್ಲಿ ಹಿಂಗಿರೋದಾ ದೆವ್ವ ಎಲ್ಲ? ಒಂದ್ಸಲ ಬಂದು ಹಿಂಗೆ ಸ್ಟೆಪ್ ಎಲ್ಲ ಮಾಡಿ ಹೋಗುತ್ತೆ, ವೆಸ್ಟರ್ನ್ ಸ್ಟೆಪ್ಪು. ಓಕೆ, ಫ್ಯಾಂಟಾಸ್ಟಿಕ್, ದ್ಯಾಟ್ ವಾಸ್ ಕ್ರಿಯೇಟಿವಿಟಿ. ನಾನು ಅಂದ್ಕೊಳ್ತಾ ಇದ್ದೆ ಅದೇ ಹೂ ಅಂತೆಲ್ಲ ನಮ್ಮ ಊರಿನ ದೆವ್ವ ಥರ ಮಾಡ್ತಾರೆ ಅಂತ. ಬಟ್ ಫಾರಿನ್ ದೆವ್ವ ಥರ ಮಾಡಿದ್ದು, ದ್ಯಾಟ್ ವಾಸ್ ರಿಯಲಿ ಕೂಲ್. ಆ್ಯಂಡ್ ಸತ್ಯ ಹೇಳಿ, ನಿಮ್ಮ ಆ ಸ್ವ್ಯಾಗ್ ಇದೆ ಅಲ್ವಾ, ದ್ಯಾಟ್ ವಾಸ್ ಮ್ಯಾನ್. ಆ್ಯಂಡ್ ಏನು ಕುಡಿತೀರಾ ನೀವು ಮನೇಲಿ? ಅಲ್ಲ, ಏನು ಕುಡಿತೀರಾ ಅಂತ ಮನೇಲಿ ಸ್ಪೆಷಲಾಗಿ ಏನು ಕೊಡ್ತಾರೆ? ಓಕೆ, ರಾಗಿಲಿ ಪವರ್ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಇನ್ಮೇಲೆ ಎಲ್ಲರ ಮನೆಯಲ್ಲೂ ರಾಗಿ ಫಿಕ್ಸ್ ಆಗಿರುತ್ತೆ. ಬಟ್ ಕೇಳೋಣ ಹೆಂಗಾಯಿತು ನಮ್ಮ ಜಡ್ಜಸ್ಗಳಿಗೆ ಅಂತ. ಆ್ಯಂಡ್ ಎಸ್, ಕಿಶೋರ್ ಸರ್, ಹೌ ವಾಸ್ ಇಟ್? ಲವ್ಲಿ. ಅಲ್ಲ, ಇದಕ್ಕಿಂತ ದೊಡ್ಡದು ಏನಿಲ್ಲ ಇಲ್ಲಿ ಕೊಡೋವಂಥದ್ದು, ಆಯ್ತಾ? ಇನ್ನಿರೋದು ಈ ಮೈಕು, ಸ್ಪೀಕರ್ ಅದೆಲ್ಲ ಬೇಕಾದ್ರೆ ಅದು ಎತ್ಕೊಂಡು ಹೋಗಿ ಪರವಾಗಿಲ್ಲ. ರೂಪೇಶ್, ಇನ್ನು ಎಂಕುಲ್ ಕಮೆಂಟ್ಸ್ ಮಂತನೆ ದುಂಬು ಇಟ್ಸ್ ಗುರು ಕಿರಣ್ ಸರ್ನ ಫೋಟೆ ದಾಪಂಡ ಹಿಸ್ ಹಿಟ್. ಸೊ ಆರ್ ಕಮೆಂಟ್ ಮಂತಾಡ ಮಸ್ತ್ ಬೆಟರ್ ಅಂದ ಡೆಫಿನೆಟ್ಲಿ. ನೋಡಿ, ಒಂದು ಏನು ಅಂದರೆ ನೀವು ಎಷ್ಟು ಲಕ್ಕಿ ಅಂತಂದರೆ, ಫಸ್ಟ್ ಆಫ್ ಆಲ್ ಇಂಥ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ ನೋಡಿ. ಕ್ಲೀನ್ ಮಾಡೋರ್ಗೆ ಒಂದು ಕೆಲಸನೂ ಕೊಟ್ಟಿದ್ದೀರಾ, ದ್ಯಾಟ್ ಈಸ್ ಓಕೆ, ನೋ ಪ್ರಾಬ್ಲಮ್. ಅದ್ರ ಜೊತೆಗೆ ಆಪ್ತ ಮಿತ್ರದಂತ ಒಂದು ಸಾಂಗ್ ಸೆಲೆಕ್ಟ್ ಮಾಡಿದಾಗ ಅದರ ಮ್ಯೂಸಿಕ್ ಡೈರೆಕ್ಟರ್ ಮುಂದೆ ನಿಂತು ಚಪ್ಪಾಳೆ ಕೊಡ್ತಾ ಇದ್ದಾರೆ. ಸೊ ಅದಕ್ಕಿಂತ ದೊಡ್ಡ ಸಾಧನೆ ಬೇರೆ ಇಲ್ಲ. ಆ್ಯಂಡ್ ಗುರು ಕಿರಣ್ ಸರ್ ಏನು ಹೇಳ್ತಾರೆ ಬೇಕಾ, ಕೇಳಬೇಕಾ?
ಹಂಗಾದ್ರೆ ಜೋಶ್ ಬೇಕು ನನಗೆ, ಜೋಶ್ ಬೇಕು, ಬೊಬ್ಬೆ ಹಾಕ್ಬೇಕು. 3, 2, 1 ಎಸ್. ಗುರುಕಿರಣ್ ಸರ್ ಎಂಚಾಂಡ್ ಹೇಗಾಯ್ತು? ಐ ಥಿಂಕ್ 2004 ಆಪ್ತ ಮಿತ್ರ ಸೂಪರ್ ಹಿಟ್ ಆದಿತ್ತಂడి. ಯಾ ದ ಸೇಮ್ ವೇ ಯುವರ್ ಪರ್ಫಾರ್ಮೆನ್ಸು ಸೂಪರ್ ಹಿಟ್ಟು. ವಾವ್. ಆಪ್ತ ಮಿತ್ರ ರಿಲೀಸ್ ಆಗುವಾಗ ಇನಿಷಿಯಲಿ ಟೇಕ್ ಆಫ್ ಆಗಿಲ್ಲ. ಅದು ಒಂದು ಸಾಧಾರಣ ಒಂದು ಓಪನಿಂಗು, ಇಟ್ ವಾಸ್ ನಾಟ್ ಎ ಗ್ರ್ಯಾಂಡ್ ಓಪನಿಂಗ್ ಅಂತಲ್ಲ, ರಿಪೋರ್ಟ್ ಮೇಲೆ ಆ್ಯಕ್ಚುಲಿ ಒಂದು ವಾರದ ನಂತರ ಇಟ್ ಸ್ಟಾರ್ಟೆಡ್ ಬಿಲ್ಡಿಂಗ್ ಅಪ್ಪು. ಸೊ ಬಟ್ ಈ ಪರ್ಫಾರ್ಮೆನ್ಸ್ ಆನ್ ಸ್ಪಾಟ್ ಡೈರೆಕ್ಟ್ ಹಿಟ್ ಆಯಿತು. ತುಂಬ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ನೀವು ಮಾಡಿದ ಟೋಟಲ್ ಫುಲ್ ಕಾನ್ಸೆಪ್ಟ್ ವಾಸ್ ಜಸ್ಟ್ ವಂಡರ್ಫುಲ್. ಎವ್ರಿಥಿಂಗ್. ಯಾರು ಹೂ ಡಿಡ್ ದ ಆಡಿಯೋ ಎಡಿಟಿಂಗ್? ಯಾರು ಮಾಡಿದ್ರು? ಯಾರು? ಜಗ್ಗ ಅವ್ರ ಕೊರಿಯೋಗ್ರಾಫರಾ? ಜಗದೀಶ್ ಅವರು ಎಡಿಟರ್. ಸಾಂಗ್ ಎಡಿಟರ್ ಅಂತೆ. ಸಾಂಗ್ ಎಡಿಟರ್. ಓಕೆ, ಬಟ್ ಇಸ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಇಸ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಅಷ್ಟು ಸುಲಭ ಅಲ್ಲ. ಅದನ್ನು ಇವ್ರು ಪೋರ್ಟ್ರೇ ಮಾಡಿದ್ದಾರೆ. ಒಂದು ಕಥೆನ ಹೇಳೋ ರೀತಿ ಇದೆಯಲ್ಲ, ದಿಸ್ ವಾಸ್ ವೆರಿ ಡಿಫ್ರೆಂಟ್. ನಾವು ಈಗ ಒಂದಷ್ಟು ಥರ ಯೋಚನೆ ಮಾಡ್ಬೋದು. ದಿಸ್ ವಾಸ್ ಲೈಕ್ ಪ್ರತಿ ಸಲ ವಾವ್ 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 ಅಂತ ಜರ್ಕ್ ಹೊಡಿತಾನೆ ಇತ್ತು. ಸೊ ದ್ಯಾಟ್ ವಾಸ್ ಇದರಲ್ಲಿ ಸ್ಪೆಷಾಲಿಟಿ. ಅಫ್ಕೋರ್ಸ್ ವಿಷ್ಣುವರ್ಧನ್ ಆ್ಯಟಿಟ್ಯೂಡ್ ಚೆನ್ನಾಗಿತ್ತು, ಸ್ಟೈಲ್. ಬಟ್ ನಿಜ ಹೇಳ್ತೀನಿ, ಚಿಕ್ಕ ಹುಡುಗ ಇದ್ದಾನಲ್ಲ, ಏನೋ ಹೆಸರು? ಹಾಂ, ಸಾತ್ವಿಕ. ಏನು ಬೂಸ್ಟ್ ಕುಡಿತೀಯ ದಿವಸ? ಬೂಸ್ಟಾ? ಏನು ಕುಡಿಯೋದು? ರಾಗಿನಾ? ನೋಡಿ, ಎಲ್ಲರೂ ರಾಗಿ ಕುಡಿಯೋ ಥರ ಮಾಡ್ತಾ ಇದೀಯ ಈಗ. ಸಕ್ಕತ್ತಿದೀವ ತಜುಮ್ ಅಂತ ಈ ಒಂದು ಆ್ಯಟಿಟ್ಯೂಡ್ ಜಸ್ಟ್ ಔಟ್ ಆಫ್ ದ ವರ್ಲ್ಡ್ ಅದು. ಆಮೇಲೆ ಈವನ್ ಹೋಲ್ ಸೆಕೆಂಡ್ ಹಾಫ್ ಇದೆ, ಆ ಕೂದಲಿಟ್ಕೊಂಡು ನನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ ಇದೆಯಲ್ಲ, ಬಾಡಿ ಲ್ಯಾಂಗ್ವೇಜ್ ಫೇಶಿಯಲ್, ಅದು ಐ ಡೋಂಟ್ ನೋ, ಅಷ್ಟು ಚಿಕ್ಕ ಮಕ್ಕಳಲ್ಲಿ ಎಷ್ಟು ನ್ಯಾಚುರಲ್ ಆಗಿ ಬರುತ್ತೆ ಅಂದರೆ. ಆ್ಯಂಡ್ ಆಫ್ಕೋರ್ಸ್ ನಾಗವಲ್ಲಿ ಇಸ್ ಔಟ್ಸ್ಟ್ಯಾಂಡಿಂಗ್. ಟೋಟಲ್ ನೋಡುವಾಗ ಒಂದು ಪಿಕ್ಚರ್, ನಿಜವಾಗ್ಲೂ ಒಂದು ಪಿಕ್ಚರ್ ಅಲ್ಲ ಇದು, ಲೋ ಬಜೆಟ್ ಅಂದರು, ಹೈ ಬಜೆಟ್ ಪಿಕ್ಚರ್ ಇತ್ತು. ಇಟ್ ವಾಸ್ ರಿಯಲಿ ಆಸಮ್, ಫ್ಯಾಂಟಾಸ್ಟಿಕ್. ತುಂಬ ಇಷ್ಟ ಆಯಿತು. ಅಬ್ಸಲ್ಯೂಟ್ಲಿ ಐ ಥಿಂಕ್ ಎ ಪರ್ಫೆಕ್ಟ್ ಪ್ಲೇ. ಗುಡ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೆಫಿನೆಟ್ಲಿ ನನಗಂತೂ ಆ ನಗು ತಡೆಯೋಕ್ಕಾಗ್ತಾ ಇಲ್ಲ, ಯಾಕೆಂತಂದರೆ ಇದು ಕಾಮಿಡಿ ಶೋ ಅಲ್ಲ, ಬಟ್ ಸ್ಟಿಲ್ ಆ ಕೊರಿಯೋಗ್ರಾಫಿ ಇತ್ತಲ್ಲ, ಅವ್ನು ಕಾಲಿಟ್ಟು ಅಲ್ಲೂ ಇದು ಡ್ಯಾನ್ಸ್ ಮಾಡ್ತಾ ಇದೆ ನಾಗವಲ್ಲಿ ಅಂತಂದರೆ, ದ್ಯಾಟ್ ವಾಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಅವರು ಈ ರೀತಿ ನಿಂತು ಇದು ಬ್ಲಾಸ್ಟ್ ಎಲ್ಲ ಮಾಡಿದ್ಮೇಲೆ ಅವ್ರ ಕಮೆಂಟ್ ಎಲ್ಲ ಅಗತ್ಯ ಇಲ್ಲ ನಮಗೆ, ಬಟ್ ಸ್ಟಿಲ್ ಬೇಜಾರು ಮಾಡ್ಕೋತಾರೆ. ಓಕೆ, ಸೊ ಅದೇ ರೀತಿ ಗುರುಕಿರಣ್ ಸರ್ಗೆ ಜೋರಾಗಿರುವಂಥ ಚಪ್ಪಾಳೆ ಕೊಡಬೇಕು. ಯಾಕೆ ಅಂತಂದರೆ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಅವರ ಒಂದು ಸ್ವಂತ ಟಿವಿ ಅಂತ ನಮ್ಮ ಟಿವಿಗೆ ಆವಾಗ ಬಂದು ಹೋಗ್ತಾ ಇರ್ತಾರೆ, ಆ ಒಂದು ಶಾರ್ಟ್ ಟೈಮಲ್ಲೂ ಕೂಡ. ಸೊ ಅವರ ಚಪ್ಪಾಳೆ ಕೊಡ್ಬೇಕು ಜೋರಾಗಿ ಎವ್ರಿ ಬಾರಿ. ಥ್ಯಾಂಕ್ ಯು. ಅಲ್ಲ, ಕಮೆಂಟ್ ಇದೆ, ಬೇಕಾ ಇಲ್ಲ ಹೋಗ್ತೀರಾ? ಫಸ್ಟ್ ಕೊರಿಯೋಗ್ರಾಫರ್ ಯಾವುದು? ಶರತ್ ಸರ್. ಹೌದಾ? ಓಕೆ, ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಏನು ಮಾಡೋಕ್ಕಾಗುತ್ತೆ? ಶರತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಎಸ್, ಶರತ್ ಅವರೆಲ್ಲೇ ಇದ್ರು ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಆ್ಯಂಡ್ ಡೆಫಿನೆಟ್ಲಿ ಯು ಡಿಸರ್ವ್ ಇಟ್ ಆ್ಯಕ್ಚುಲಿ. ಸೊ ಇಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಿಸಿದ್ದೀರಾ. ಆ್ಯಂಡ್ ಓಕೆ, ಈಗ ಕಮೆಂಟ್ಸ್ ಕೊಡ್ಬೋದಾ? ಹೇಗೆ ಮೇಡಮ್? ಕೊಡ್ಬೋದಲ್ಲ? ಪಕ್ಕ. ಓಕೆ, ಕಿಶೋರ್ ಸರ್ ಪ್ಲೀಸ್. ಏನು ಕೊರಿಯೋಗ್ರಾಫ್ ಇದು? ಸೀರಿಯಸ್ಲಿ ಶರತ್, ಕೊರಿಯೋಗ್ರಾಫ್ ಅಂದರೆ ಇದು ಈಗಿರಬೇಕು. ಕೊರಿಯೋಗ್ರಾಫರು ಆ ತಲೆ, ಆ ಒಂದು ಕ್ರಿಯೇಟಿವಿಟಿಗೆ ಕೊಡಬೇಕು. ಕೊರಿಯೋಗ್ರಾಫರ್ ಅನ್ನೋದು, ನಾನು ಸೀರಿಯಸ್ಲಿ ಯು ಆರ್ ದ ಕೊರಿಯೋಗ್ರಾಫರ್. ಪರ್ಫಾರ್ಮೆನ್ಸ್ ವೈಸ್ ನೀವು ಸ್ಟೆಪ್ಸ್ ಇದೆಯಲ್ಲ, ಸಮಥಿಂಗ್ ಡಿಫ್ರೆಂಟ್. ಅಂದರೆ ನ್ಯೂ ಸ್ಕೂಲ್ ಒಂದೊಂದು ಹಿಪ್ ಹಾಪ್ ತಂದಿದ್ದೀರಾ ನೀವು. ಓಕೆ, ಆ್ಯಂಡ್ ನೀವಿಬ್ಬರು ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಟು ಯು ಗೈಸ್. ಏನು ಎಕ್ಸ್ಪ್ರೆಷನ್ ನಿಮ್ಮ, ಮತ್ತು ಹೋಲ್ ಟೀಮ್ ನಿಮ್ಮದು. ಬಟ್ ಟೀಮೇ ಬೇಕಾಗಿರಲಿಲ್ಲ, ನೀವಿಬ್ಬರೇ ಸಾಕಿತ್ತಿಲ್ಲ ಆ್ಯಕ್ಚುಲಿ. ಯಾಕೆಂದರೆ ಅಷ್ಟು ಆ ಟೀಮ್ ಥರ ಇದ್ವಿ ನೀವಿಬ್ಬರು. ಆ ಒಂದು ಸ್ಪಿರಿಟ್ ಇತ್ತು ನಿಮ್ಮ ಹತ್ರ. ಆ್ಯಂಡ್ ಅವ್ರದ್ದು ವಿಷ್ಣುವರ್ಧನ್ ಅವ್ರದ್ದು ಸರ್ದು ಎಂಟ್ರಿ ಸೂಪರ್. ಆ ಪ್ರಾಪರ್ಟಿನೂ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ ಪ್ರಾಪರ್ಟಿನೂ ನೀವು ನೋಡಿ, ಆ ಡೆಡ್ ಆಗಿ ಬಿಡಲಿಲ್ಲ. ಫಸ್ಟ್ ಒಂದು ಸಿಂಹ ಇತ್ತು, ಅದ್ರ ಮೇಲೆ ರಿಟರ್ನ್ ಮಾಡಬೇಕಾದ್ರೆ ಡೋರ್ ಆಯಿತು. ದರ್ ಆರ್ ಸೋ ಮೆನಿ ಕ್ರಿಯೇಟಿವ್ ಸ್ಟೆಪ್ಸ್ ಆಯಿತು ಇದರಲ್ಲಿ. ನನ್ನ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಆಗ್ತಾಯಿದೆ ಶರತ್. ಇನ್ನು ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ಅದೊಂದು ಫೀಲ್ ಇದೆ ಈಗ. ನೀವೆಲ್ಲರೂ ಆಲ್ ದ ಬೆಸ್ಟ್ ಯಾರ್ ಗೈಸ್. ಗಾಡ್ ಬ್ಲೆಸ್. ಗುಡ್ ಲಕ್.
ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಸರ್. ಆ್ಯಕ್ಚುಲಿ ಅವರು ಅದು ಬಜೆಟ್ ಉಳಿಸಿದ್ದು ಆ ಕಡೆನೂ ಈ ಕಡೆನೂ ಯೂಸ್ ಮಾಡಿ, ಬಟ್ ಅದೇ ಕ್ರಿಯೇಟಿವಿಟಿ ಅಂತ ಅವರು ಅದಕ್ಕೂ ಮಾರ್ಕ್ ಕೊಟ್ಬಿಟ್ರು. ಫ್ಯಾಂಟಾಸ್ಟಿಕ್. ರೂಪೇಶ್ ಎಂಕ್ಲೆ ಗೊತ್ತುಂಡಿರು ಪ್ರೊಡ್ಯೂಸರ್ ಬಜೆಟ್ ಟಾಪಿಕ್ ದೇದಿನಿ ಇರು ಮಾತಾಡ್ರಿ ಐಕಿರ್ ತಿರ್ಗದ ಅವೇನೇ ಬನ್ನೊಂದಲ್ಲ ಎಂತ ಮೈಕ್ ಆನ್ ಮಲ್ಲಾರು ಪಲ್ಲೆ ಸರ್ ಇರೇ ಎಂಚಾಣ ಸೂರಜ್ ಸರ್. ಹಾಯ್ ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್. ಹಲೋ ಬಾ, ಫುಲ್ ಎನರ್ಜಿ ಗೊತ್ತು ನನಗೆ. ಆದರೂ ಈ ಆ್ಯಕ್ಟ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಡ್ಯಾನ್ಸ್ ಆಗಲಿ ಅಥವಾ ಸಿಂಗಿಂಗ್ ಆಗಲಿ ಅಥವಾ ಆ್ಯಕ್ಟಿಂಗ್ ಆಗಲಿ, ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಆಗಲಿ ಅಥವಾ ಆ್ಯಕ್ಟಿಂಗ್ ಕ್ಲಾಸಲ್ಲೇ ಆಗಲಿ ಈ 4 ಅಂಗಗಳು ವರ್ಕ್ ಆಗಬೇಕಂತ ಹೇಳ್ತಾರೆ. ಅದು ಏನಂದರೆ ಆಂಗಿಕಂ, ವಾಚಿಕಂ ಮತ್ತು ಆಹಾರ್ಯಂ, ಸಾತ್ವಿಕಂ. ಅಂದರೆ ಆಂಗಿಕಂ ಅಂದರೆ ನಿಮ್ಮ ಬಾಡಿ ಜೆಸ್ಚರ್ಸ್, ಪೋಸ್ಚರ್ಸ್ ಅದು. ಆ್ಯಂಡ್ ವಾಚಿಕಮ್ ಅಂದರೆ ನೀವು ಮಾತಾಡೋದು ಅಥವಾ ಸಿಂಗಿಂಗ್, ಲಿಪ್ಸಿಂಗ್ ಏನೂ ಆಗಿರ್ಬೋದು. ಹಾಗೆಯೇ ಆಹಾರ್ಯಂ ಅಂದರೆ ನಾವು ಹಾಕೋ ವಸ್ತ್ರಗಳು, ಅದು ಬಿಟ್ಟರೆ ಕೊನೆಗೆ ಬರಡು ಸಾತ್ವಿಕಮ್ ಅಂದರೆ ಮೆಂಟಲ್ ಸ್ಟೇಟ್. ಅಂದರೆ ನಮ್ಮ ಮೈಂಡ್ ಒಳಗೆ ಏನು ಎಕ್ಸ್ಪ್ರೆಷನ್ ಇರುತ್ತೆ ಅದು ಮುಖಾಂತರ ನೀವು ಹೊರಗೆ ಹಾಕ್ಬೇಕು. ಇದು 4 ಕೂಡ ನಿಮ್ಮ ಆ್ಯಕ್ಟಲ್ಲಿತ್ತು. ದಿಸ್ ಇಸ್ ವಾಟ್ ಐ ಕಾಲ್ ಆ್ಯನ್ ಔಟ್ಸ್ಟ್ಯಾಂಡಿಂಗ್ ಕೋರ್ ಲೆವೆಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ಇಂಥ ಇನೋವೇಟಿವ್ ಕ್ರಿಯೇಟಿವ್ ಡ್ಯಾನ್ಸ್ ಯಾವಾಗಲೂ ಡ್ಯಾನ್ಸ್ ವಾರಿಯರ್ಸಲ್ಲಿ ನಾವು ವೆಲ್ಕಮ್ ಮಾಡ್ತೇವೆ. ಆ್ಯಂಡ್ ಲೇಟೆಸ್ಟ್ ವರ್ಷನ್ ಆಫ್ ನಾಗವಲ್ಲಿನ ನೋಡಿದ್ದು ಈ ಸಲನೇ ನಾನು. ಆ್ಯಂಡ್ ಇಟ್ಸ್ ವೆರಿ ಇನೋವೇಟಿವ್, ವೆರಿ ಯುನೀಕ್. ಲಾಸ್ಟ್ ಟೈಮ್ ನಾನು ನಿಮಗೆ ಐ ಲವ್ ಯು ಅಂತ ಹೇಳಿದ್ದೆ. ಈ ಸಲ ಸ್ವಲ್ಪ ಹೆದರಿಕೆ ಇದೆ, ಆದರೂ ಪರವಾಗಿಲ್ಲ. ಐ ಲವ್ ಯು ನಿತ್ಯ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಳ್ಳೆ ಕೊರಿಯೋಗ್ರಫಿ, ಒಳ್ಳೆ ಇನೋವೇಟಿವ್ ಆ್ಯಂಡ್ ತುಂಬ ಯುನೀಕ್ ವೇ ಆಫ್ ಪ್ರೆಸೆಂಟೇಷನ್. ನೀವು LED ತುಂಬ ಯುನೀಕಾಗಿ ಪ್ರೆಸೆಂಟ್ ಮಾಡಿದ್ದೀರ, ಅದನ್ನು ಯೂಸ್ ಮಾಡ್ಕೊಂಡಿದ್ದೀರಾ, ಅದು ತುಂಬ ಖುಷಿ ಆಯಿತು. ಆ್ಯಂಡ್ ಓವರ್ ಆಲ್ ಕ್ರೆಡಿಟ್ ಗೋಸ್ ಟು ದ ಕೊರಿಯೋಗ್ರಫರ್ ಈಸ್ ದ ಬ್ಯಾಕ್ ಬೋನ್ ಆಫ್ ದಿಸ್ ಪರ್ಫಾರ್ಮೆನ್ಸ್. ಆ್ಯಂಡ್ ಡೆಫಿನೆಟ್ಲಿ ನಾನು ಜೂನಿಯರ್ ವಿಷ್ಣುವರ್ಧನ್ ಸರ್, ಡೆಫಿನೆಟ್ಲಿ ನೀವು ಈ ಶೋನ ಲಿಫ್ಟ್ ಮಾಡಿದ್ರ. ಇನಿಷಿಯಲ್ ನಿಮ್ಮ ಎಂಟ್ರಿಯಿಂದಲೇ ಈ ಡ್ಯಾನ್ಸಿಗೆ ಒಂದು ಜೋಶ್ ಬಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ನಾನು ನಿಮ್ಮ ಹತ್ರ ಪರ್ಸ್ನಲ್ ಒಂದು ಕ್ವಶನ್ ಕೇಳ್ತೀನಿ. ಹೊರಗಡೆ ಹೋದಾಗ ನಿಮ್ಮನ್ನು ವಿಷ್ಣುವರ್ಧನ್ ಅಂತ ರೆಕಗ್ನೈಸ್ ಮಾಡ್ತಾರೆ, ಹೆಂಗೆ ಇರುತ್ತೆ ಜನಗಳ ರೆಸ್ಪಾನ್ಸ್? ಸರ್ ಖಂಡಿತವಾಗ್ಲೂ ಕೇಳ್ತಾರೆ, ವಿಷ್ಣು ಸರ ಅವ್ರ ಥರನೇ ಇದ್ದೀರಾ, ಅವ್ರ ಥರ ವಾಕ್ ಮಾಡ್ತೀರಾ ಅಂತ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ವಿಷ್ಣು ಸರನ್ನು ನೋಡಿಲ್ಲ ನಾವು. ಓಕೆ, ಜನಗಳಲ್ಲೇ ಖುಷಿ ಪಡ್ತಾರೆ, ಅದೊಂದು ನನಗೆ ತುಂಬ ಸಂತೋಷ. ನಾನು ನೋಡಿದ್ದೇನೆ. ನಾನು ವಿಷ್ಣುವರ್ಧನ್ ಸರ್ ಹತ್ರ ಜಿ ಕನ್ನಡ ಕುಣಿಯೋಣ ಬಾರ ಸೀಸನ್ 5 ಬೆಸ್ಟ್ ಕೊರಿಯೋಗ್ರಾಫರ್ ಅವಾರ್ಡ್ ತೊಗೊಂಡವ. ಸೊ ಒಂದು ದಿವಸ ಕುತ್ಕೊಂಡು ಅವರ ಕ್ಯಾರವ್ಯಾನಲ್ಲಿ ಊಟ ಮಾಡಿದ್ದೀನಿ. ಆ್ಯಂಡ್ ಅವರು 21,000 ರೂಪೀಸ್ ನಂಗೆ ಕೊಟ್ಟಿದ್ರು, ನೀನು ಒಳ್ಳೆ ಆರ್ಟಿಸ್ಟ್ ಆಗ್ತಿ ಅಂತ. ಸೊ ಆ ಮೆಮೊರಿ ನನಗೆ ಹಾಗೆ ಬಂತು ನೀವು ಬಂದಾಗ. ಸೊ ಡೆಫಿನೆಟ್ಲಿ ಆ ವೈಬ್ ಇದೆ. ಸೊ ಆಲ್ ದ ಬೆಸ್ಟ್ ನಿಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ನನ್ನ ಇವ್ರನ್ನ ಕಾರವಿಪ್ಪನ ವಿಷಯ ಹೆಜ್ಜಾನ್ ಇವ್ರು ಭಯಂಕರ ಮಲ್ಲ ಸಂಗತಿ ಇರು. ಸೊ ಇನ್ನೂ ಮಾತ್ರ ಇನ್ನೇ ಗೊತ್ತಾಗಿ ನಂಗೆ. ಎನಿವೇಸ್ ಯು ಆರ್ ರಿಯಲಿ ಬ್ಲೆಸ್ಡ್ ಮ್ಯಾನ್. ಆ್ಯಂಡ್ ನೀನು ಅಷ್ಟೊಂದೆಲ್ಲ ಡ್ಯಾನ್ಸ್ ಮಾಡ್ತೀಯಲ್ವಾ, ಸೊ ಅಷ್ಟೊಂದೆಲ್ಲ ಸೂಪರಾಗಿ. ಇವಾಗ ಅವ್ರೇನೋ 4 ಕೇಳಿದ್ರು, ಅಂಗಿಕಮ್, ಪ್ಯಾಂಟಿಕಮ್ ಎಲ್ಲ, ಅದು ಏನು ಹೇಳು 4 ಏನು ಹೇಳಿದ್ರು? ಅಂಗಿಕಮ್, ಪ್ಯಾಂಟ್ ಜಾಸ್ತಿ ಏನೋ ಹೇಳಿದ್ರು. ಅಂಗಿಕಮ್, ವಾಚಿಕಮ್ ಅವ್ರು ಹೇಳ್ತಾರೆ, ನೀವು ರಿಪೀಟ್ ಮಾಡು ಆಯ್ತಾ? ಒಂದು ನಿಮಿಷ ನೀವು ಹೇಳಿ, ಅವ್ನು ರಿಪೀಟ್ ಮಾಡ್ತಾನಾ? ಹೇಳು. ಅಂಗಿಕಮ್, ಪ್ಯಾಂಟ್ ಜಾಸ್ತಿ, ವಾಚಿಕಮ್, ಆಹಾರ್ಯಂ, ಸಾತ್ವಿಕಂ. ವೆರಿ ಇಂಪಾರ್ಟೆಂಟ್. ಆಹಾರ್ಯಂ, ಓಕೆ, ಅದು ಬೇಕು ನಮ್ಗೆ ಯಾವತ್ತು. ರೂಪೇಶಿಗೆ ಬೇಕೇ ಬೇಕು. ಅದು ಟೈಮ್ ಆಯ್ತು ಇವಾಗ, ಬಟ್ ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೂರಜ್ ಅವ್ರದ್ದು ಖುಷಿ ಆಗೋದೇನು ಅಂತಂದರೆ, ಯಾರೇ ಒಳ್ಳೆ ಡ್ಯಾನ್ಸ್ ಮಾಡಿದ್ರು ಅವ್ರಿಗೆ ಐ ಲವ್ ಯು ಅಂತ ಹೇಳಬೇಕು ಅಂತ ಅನಿಸುತ್ತೆ. ಸೊ ಅನ್ವಿತಾ ಅವರೇ, ಡ್ಯಾನ್ಸ್ ಎಲ್ಲ ಮಾಡಬೇಕಾದ್ರೆ ಯು ಹ್ಯಾವ್ ಟು ಬಿ ವೆರಿ ರೂಪೇಶ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ರಿಯಲಿ. ನಿಮ್ಗೆ ಯಾರಿಗಾದ್ರೂ ಹೇಳಿಕ್ಕಿದ್ರೆ ಹೇಳ್ಬೋದು, ಡೈರೆಕ್ಟ್ ಸುತ್ತಿ ಬರೋದು ಬೇಡ. ಥ್ಯಾಂಕ್ ಯು ಸೊ ಮಚ್. ಜಸ್ಟ್ ಕಿರಿಂಗ್. ನಿಮ್ಮ ಮನಸ್ಸು ಅಷ್ಟೊಂದು ದೊಡ್ಡದಿದೆ. ಟೆನ್ನಿಸ್ ಎಲ್ಲ ಆಡ್ಬೋದು, ಕ್ರಿಕೆಟ್ ಆದರೆ ಜಾಸ್ತಿ ಜನ ಕೂರಕ್ಕೆ ಕಷ್ಟ ಆಗ್ಬೋದು, ನೋ ಪ್ರಾಬ್ಲಮ್. ಆ್ಯಂಡ್ ಅನ್ವಿತಾ ಸಾಗರ್ ಹೇಳಿ ಹೇಗಾಯಿತು? ಇವಾಗ ಯಾರ್ದು ಮನ್ಸು ಮೈದಾನ? ಎಲ್ಲರದು, ಎಲ್ಲ ಗಂಡು ಮಕ್ಳದು ಗೊತ್ತು. ಓಕೆ, ಕಮಿಂಗ್ ಬ್ಯಾಕ್ ಟು ದ ಪರ್ಫಾರ್ಮೆನ್ಸ್. ನಮಸ್ತೆ ಎಲ್ಲರಿಗೂ. ನಮಸ್ತೆ ಮ್ಯಾಮ್. ಚಿಕ್ಕಮಂಗಳೂರ ಆ ಚಿಕ್ಕ ಮಲ್ಲಿಗೆ, ಐ ಲವ್ ಯು. ಐ ಲವ್ ಯು ಟು ಮ್ಯಾಮ್. ಆ್ಯಕ್ಚುಲಿ ಇವತ್ತು ಲವ್ ನನಗೆ ಇವ್ರ ಮೇಲೆ ಜಾಸ್ತಿ ಆಗಿದೆ. ಚಿಕ್ಕವರು ಅಂತ ಹೇಳಿ ಇವಾಗ ಸೈಲೆಂಟಾಗಿ ಕುತ್ಕೋಬೇಕು, ಇಲ್ಲಾಂದರೆ ಪಕ್ಕ ನಿನ್ನೇ ಮದುವೆ ಆಗ್ತಿದ್ದೆ ಕಣ. ಸೂಪರಾಗಿ ಡ್ಯಾನ್ಸ್ ಮಾಡ್ತೀಯಾ. ಥ್ಯಾಂಕ್ ಯು. ಮದುವೆ ಆಗ್ತೀಯಾ? ಥ್ಯಾಂಕ್ ಯು ಮ್ಯಾಮ್. ಮದುವೆ ಆಗ್ತೀಯಾ? ಥ್ಯಾಂಕ್ ಯು ಅಂದಮೇಲೆ ಮತ್ತೆ ಅವ್ರನ್ನ ಏನು ಹೇಳಬೇಕು? ಥ್ಯಾಂಕ್ ಹೇಳ್ತೇವೆ ನಾನು. ಮದುವೆ ಆಗ್ತೀನಿ ಅದಕ್ಕೆ ಥ್ಯಾಂಕ್ ಯು ಅಂದಿದ್ದ ನೀನು? ನಾನು ರೆಡಿ. ವೆರಿ ಗುಡ್, ಸೂಪರ್, ವೆರಿ ಗುಡ್.
ರೆಡಿ? ಓಕೆ ಫೈನ್, ಸರಿ. ತಮ್ಮರ ತಗೊಂಡು ನಾನೇ ಬಂದ್ಬಿಡ್ತೀನಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಲೆವೆಲಲ್ಲಿ. ಓಕೆ, ಫ್ರಮ್ ದ ಸ್ಟಾರ್ಟಿಂಗ್ ಒಂದು ಲೈಟ್ಸ್ ಬರುತ್ತೆ, ಇಲ್ಲೊಂದು ಲೈಟ್ಸ್, ಅಲ್ಲಿ ಒಂದು ಕ್ಯಾರೆಕ್ಟರ್ ಬಿಲ್ಡಪ್ ಆಗುತ್ತೆ. ಸೊ ಯು ಸ್ಟಾರ್ಟಿಂಗ್ ಟು ಟೆಲ್ ಅ ಸ್ಟೋರಿ, ಅಲ್ಲೊಂದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಯೂಸೇಜ್ ಆಫ್ LED ಸರ್ ಹೇಳ್ದಂಗೆ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಬ್ಲಾಕ್ಬಸ್ಟರ್ ಮೂವಿ ರೌಂಡ್ಗೆ ನಿಮ್ಮ ಪರ್ಫಾರ್ಮೆನ್ಸ್ ಆ್ಯಪ್ಟ್, ಪರ್ಫೆಕ್ಟ್. ಅಂದರೆ ದಿಸ್ ಈಸ್ ವಾಟ್ ವಿ ಕಾಲ್ ಆಸ್ ಅ ಬ್ಲಾಕ್ಬಸ್ಟರ್ ಮೂವಿ ರೌಂಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ದಿಸ್ ಇಸ್ ಅ ವಾರಿಯರ್ ಪರ್ಫಾರ್ಮೆನ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರಿ. ನಿಮ್ಮ ಎಂಟ್ರಿ ಆಗ್ತಾ ನಾವೆಲ್ಲ ಮಾತಾಡ್ಕೊಳ್ತಾ ಇದ್ವಿ ಯಾರು ಅಂತ. ಅವಾಗ ಇವ್ರು ಹೇಳಿದರು ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಕುಚ್ ಚಂದಿದೆ, ಅದು ಲೈಕ್ ಓಕೆ ಏನೋ ಒಂದು ಮಾಡ್ತಾರೆ ಅಂತ. ಬಟ್ ತುಂಬ ಜಾಸ್ತಿನೇ ಮಾಡಿಬಿಟ್ರಿ. ಟ್ವರ್ಕಿಂಗ್ ಇತ್ತು, ಹಿಪಾಪ್ ಇತ್ತು, ಸ್ವಾಗ್ ಇತ್ತು, ಭರತನಾಟ್ಯ ಇತ್ತು. ಆ್ಯಂಡ್ ಎವ್ರಿಬಡೀಸ್ ಬಾಡಿ ಲ್ಯಾಂಗ್ವೇಜ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಗಿ ಮಾಡಿದ್ರಿ. ಆ್ಯಂಡ್ ಸರ್ ಕೊರಿಯೋಗ್ರಫರ್ ಸರ್, ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎವ್ರಿ ಟೈಮ್ ನೀವೇನೋ ಒಂದು ಹೊಸದು ತೊಗೊಂಬರ್ತಾ ಇದ್ದೀರಾ. ಆ್ಯಂಡ್ ನಮಗೇನೋ ಒಂದು ಹೊಸ್ತು ನೋಡೋಕ್ಕೆ ಸಿಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ವಿಷ್ಣು ಸರ್ ಎಂಟ್ರಿ ಆ್ಯಕ್ಚುಲಿ ಐಸಿಂಗ್ ಆನ್ ದ ಕೇಕ್ ಥರ ಇತ್ತು. ಈ ಎಲ್ಲ ಇಡೀ ಪರ್ಫಾರ್ಮೆನ್ಸ್ಗೆ ಒಂದು ಆ್ಯಸ್ ಐ ಸೆಡ್ ಐಸಿಂಗ್ ಆನ್ ದ ಕೇಕ್ ಥರ. ಆ್ಯಂಡ್ ನೀವಿಬ್ಬರು ಮಾತ್ರ ಸ್ಟಾರ್ ಪರ್ಫಾರ್ಮರ್ಸ್, ನಿತ್ಯ ಆ್ಯಂಡ್ ಸಾತ್ವಿಕ್. ಈ ಇಡೀ ಪರ್ಫಾರ್ಮೆನ್ಸಲ್ಲಿ ಫ್ಲಾಸ್ ಹುಡ್ಕೋಕ್ಕೆ ತುಂಬ ಕಮ್ಮಿ. ನಾವು 3 ಜನ ಆ್ಯಕ್ಚುಲಿ ಏನೂ ಬರ್ಕೊಂಡೇ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ನಾವು ಹಿಂಗೆ ಫುಲ್ ನಾನು ಬ್ಯೂಟಿ ಅಂತ ಹೇಳಿ ಕುತ್ಕೊಂಡಿದ್ದೆ. ಇವಾಗ ಬರಿತಾ ಕುತ್ಕೊಂಡಿದ್ದೆ ಏನೆಲ್ಲ ಇದೆ ಅಂತ ಹೇಳಿ. ಫ್ಲಾಸ್ ಅಂತೂ ಡೆಫಿನೆಟ್ಲಿ ಏನೂ ಇಲ್ಲ. ನಿತ್ಯ ಯುವರ್ ಅ ವೆರಿ ಗುಡ್ ಪರ್ಫಾರ್ಮರ್. ಭರತನಾಟ್ಯನ ಇಂಪ್ರೂವ್ ಮಾಡ್ಕೋ, ಯು ಕ್ಯಾನ್ ಡೆಫಿನೆಟ್ಲಿ ಡೂ ಭರತನಾಟ್ಯ ವೆರಿ ವೆಲ್. ಆ್ಯಂಡ್ ಎಲ್ಲರೂ ಹೇಳ್ದಂಗೆ ನಾಗವಲಿ ಫ್ರಾಮ್ ಔಟರ್ ಸ್ಟೇಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿ ಆಗಿದೆ. ಪ್ಲೀಸ್ ಗಿವ್ ದ ಬೆಸ್ಟೆಸ್ಟ್. ಆ್ಯಂಡ್ ನಿಮ್ಮನ್ನು ನಾನು ಫೈನಲ್ಸಲ್ಲಿ ನೋಡ್ತಾ ಇದ್ದೀನಿ. ಸೊ ಪ್ಲೀಸ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರೂಪೇಶ್. ಎಸ್. ಆ್ಯಂಡ್ ಜಡ್ಜಸ್, ನನಗೆ ಇನ್ನೊಂದು ಹೇಳಬೇಕಿತ್ತು ಆ್ಯಕ್ಚುಲಿ. ನಾನೊಂದು ರೀಸೆಂಟ್ಲಿ ರಿಯಾಲಿಟಿ ಶೋ ಹೋಗಿದ್ದೆ ಬಾಲಿವುಡಲ್ಲಿ. ಸೊ ಈ ಗ್ರೂಪಿಂದ ಒಬ್ಬ ಹುಡುಗ ಇದ್ದಾನೆ, ಅವನು ಶಶಾಂಕ್. ನನ್ನ ಟೀಮಲ್ಲಿ ಪರ್ಫಾರ್ಮ್ ಮಾಡಿದ್ದ. ಈಸ್ ಅ ವೆರಿ ಗುಡ್ ಡಾನ್ಸರ್ ಆಲ್ಸೋ. ಆ್ಯಂಡ್ ನೀನು ತುಂಬ ಒಳ್ಳೆ ಡಾನ್ಸರ್ ಅಪ್ಪ, ಸೀರಿಯಸ್ಲಿ. ಎಷ್ಟು ಹಾರ್ಡ್ ವರ್ಕ್ ಇದೆ ಅಂತ ನಮ್ಗೆ ಗೊತ್ತಾಯ್ತು. ನಾನು ಬಾಂಬೆಯಲ್ಲಿ ನೋಡಿದ್ದೀನಿ ನೀನು. ಥ್ಯಾಂಕ್ ಯು ಸರ್. ಸೊ ಈಗೇನಿರಲಿ, ಒಳ್ಳೇದಾಗಲಿ, ಶರತ್ ಜೊತೆ ಇರು. ಓಕೆ ಸರ್. ಇನ್ನೂ ದೊಡ್ಡದು ಏನಾದರೂ ಮಾಡೋಣ ನಾವು. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ವಿಷಯ ಏನು ಅಂತಂದರೆ, ನಿಮ್ಮ ಟೀಮಲ್ಲಿ ಒಬ್ಬೊಬ್ಬರನ್ನ ಹೊಗಳೋದೇ ಒಂದು ಎಪಿಸೋಡ್ ಆಗುತ್ತೆ. ನೆಕ್ಸ್ಟ್ ಒಂದು ಎಪಿಸೋಡ್ ನಿಮ್ಮನ್ನೆಲ್ಲ ಹೊಗಳೋದೇ ಇಟ್ಕೊಳ್ಳೋಣ. ಯಾಕಂದರೆ ಅಷ್ಟೊಂದು ಟ್ಯಾಲೆಂಟ್ಸ್ ತುಂಬಿದ್ದಾರೆ ಒಂದು ಟೀಮಲ್ಲಿ. ಫ್ಯಾಂಟಾಸ್ಟಿಕ್. ಆ್ಯಂಡ್ ಅನ್ವಿತಾ ನಂಬರ್ ಬೇಕಲ್ವಾ ನಿನಗೆ? ಆಮೇಲೆ ಕೊಡ್ತೀನಿ, ಬಿಡಬೇಡ. ಓಕೆ, ಸುಮ್ಮನೆ ನಂಗೆ ಯಾರಿಗೂ ಹೇಳಬಾರ್ದು, ಇನ್ನು ಅನ್ಯಾಯ ಮಾಡಬಾರ್ದಲ್ವಾ? ನಿಮಗೆ ಓಕೆನಾ ಅವ್ರು ನನ್ನ ಮದುವೆ ಆದರೆ? ಎಂತ ಮಾರಿ, ಅರ್ಥ ಆಗಿಲ್ಲ. ಯಾರ ಹತ್ರ ಕೇಳ್ತಿದ್ದೀರಾ? ನಿಮ್ಮ ಹತ್ರನೇ ಕೇಳ್ತಾ ಇರೋದು ಆಬ್ವಿಯಸ್ಲಿ ರೂಪೇಶ್. ಹೌದಾ? ಮತ್ತೆ ಯಾರ ಹತ್ರ ಕೇಳಕ್ಕಾಗತ್ತೆ? ನಾನು ಅದಕ್ಕೆ ರಿಪ್ಲೈ ಕೊಟ್ಟು ಮತ್ತೆ ನಾನು ಐ ವಾಸ್ ಜಸ್ಟ್ ಕಿಡಿಂಗ್ ಅಂತಂದ್ರೆ ನಮ್ಮ ಮಾನ ₹3,500 ಹೋಗುತ್ತೆ. ನೋ ಪ್ರಾಬ್ಲಮ್. ಎನಿವೇಸ್, ನೀವು ತಂದೆ ತಾಯಿನ ಕೇಳದೆ ಓಕೆ ಅಂದ್ರಲ್ವಾ, ದ್ಯಾಟ್ ಇಸ್ ಫ್ಯಾಂಟಾಸ್ಟಿಕ್. ಮನೆಗೆ ಹೋಗ್ತಿರಲ್ವ ಮತ್ತೆ. ವಿಶ್ ಯು ಆಲ್ ದಿ ಬೆಸ್ಟ್. ತುಂಬ ಖುಷಿ ಆಯಿತು. ಆ್ಯಂಡ್ ಒಂದು ರಿಕ್ವೆಸ್ಟ್ ಇದೆ, ನಿಮ್ಮ ರಿಕ್ವೆಸ್ಟು ಆಮೇಲೆ ಡೆಫಿನೆಟ್ಲಿ ಮಾಡಿಕೊಡ್ತೀನಿ ನಾನು ನಿಮಗೆ. ಯಾಕೆಂತಂದರೆ ಟೈಮ್ ಸ್ವಲ್ಪ ಕಡಿಮೆ ಇದೆ. ಆ್ಯಂಡ್ ಇವಾಗ ಜೂನಿಯರ್ ವಿಷ್ಣುವರ್ಧನ್ ಆ್ಯಂಡ್ ಸೀನಿಯರ್ ಮುಂದೆ ಬರಬೇಕು. ಆ್ಯಂಡ್ ಲೈಟಲ್ಲಿ ಮ್ಯೂಸಿಕ್ ಹಾಕಿದಾಗ ಇಬ್ಬರು ನಡ್ಕೊಂಡು ಹೋಗ್ಬೇಕು. ಈ ಥರ ನಡ್ಕೊಂಡು ಹೋಗ್ತಿರಲ್ಲ, ಅವಾಗ ಮಾಡಿದ್ರಲ್ವಾ? ಓಕೆ, ಆ್ಯಂಡ್ here we go with the junior and the senior. There we go. ಫ್ಯಾಂಟಾಸ್ಟಿಕ್ ಯಾರ್, ಫ್ಯಾಂಟಾಸ್ಟಿಕ್ ಯಾರ್, ಸೂಪರ್. ನನಗಂತೂ ಡೆಫಿನೆಟ್ಲಿ ಖುಷಿ ಆಯಿತು. ಆ್ಯಂಡ್ ಈ ರೌಂಡ್ ಪರ್ಫೆಕ್ಟ್ಲಿ ಇವ್ರಿಗೋಸ್ಕರನೇ ಮಾಡ್ತಾರ ಇದೆ. ಯಾಕೆಂತಂದ್ರೆ ಆ ಇಡೀ ಸಿನಿಮಾನ ತೋರಿಸೋವಂಥ ಪ್ರಯತ್ನ. ಅದರಲ್ಲೂ ಒಂದಂತೂ ಹೇಳ್ಬೋದು, ಇಡೀ ವರ್ಲ್ಡಲ್ಲಿ ನಾಗವಲ್ಲಿನ ಈ ಥರ ಯಾರು ತೋರಿಸಿರೋದಕ್ಕೆ ಚಾನ್ಸೇ ಇಲ್ಲ. ಇನ್ನು ದೆವ್ವ ಬಿಡಿಸ್ಬೇಕು ಅಂತಂದ್ರೂ ಈ ನಾಗವಲ್ಲಿನ ಊರಲ್ಲಿರೋವಂಥ ಯಾವ ಮಂತ್ರವಾದಿಯಿಂದನೂ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಏನೋ ಒಂದು ಹಾಕಿದ್ರೆ ಇವ್ರು ಡ್ಯಾನ್ಸ್ ಎಲ್ಲ ಮಾಡಿದ್ರೆ ಅವ್ರೇನು ಮಾಡೋದಲ್ವಾ? ಎನಿವೇಸ್, ದ್ಯಾಟ್ ವಾಸ್ ರಿಯಲಿ ಫ್ಯಾಂಟಾಸ್ಟಿಕ್. ಮುಗಿಸೋಣ, ಪ್ರೋಗ್ರಾಮ್ ಮುಗಿಸೋಣ. ಓಕೆ, ಬ್ಯೂಟಿಫುಲ್ ಆಗಿರುವಂತಹ ಪರ್ಫಾರ್ಮೆನ್ಸ್ನೊಂದಿಗೆ ಈ ಒಂದು ಎಪಿಸೋಡ್ನ ಮುಗಿಸುವಂತಹ ಸಮಯ. ಬಟ್ ಬಿಫೋರ್ ದ್ಯಾಟ್, ಎವ್ರಿ ಎಪಿಸೋಡ್ ಎಂಡ್ ಆಗಬೇಕಾದ್ರೆ ವಾರಿಯರ್ ಆಫ್ ದ ಡೇ ಅನ್ನೋವಂತಹ ಒಂದು ಸ್ಪೆಷಲ್ ಬಹುಮಾನ ಇರುತ್ತೆ. ಅದ್ರ ಜೊತೆಗೆ ಅದು ಸಿಗೋವಂಥದ್ದೇ ಒಂದು ಕಿರೀಟ ಸಿಕ್ಕಿದಷ್ಟು ಖುಷಿ ಆಗುವಂತಹ ಫೀಲ್ ಅಂತ ಹೇಳ್ಬೋದು. ಸೊ ಯಾರಿಗೆ ಸಿಗುತ್ತೆ ವಾರಿಯರ್ ಆಫ್ ದ ಡೇ ಅನ್ನೋವಂತಹ ಆ ಒಂದು ಪ್ಲೇಸ್? ಓವರ್ ಟು ದ ಜಡ್ಜಸ್.
ಸೊ ಎವ್ರಿ ವೀಕ್ ನಾವು ವಾರಿಯರ್ ಆಫ್ ದ ಡೇ ಅಂತ ಹೇಳಿ ಸೆಲೆಕ್ಟ್ ಮಾಡ್ತೀವಿ. ಸೊ ಈ ವಾರದ ವಾರಿಯರ್ ಆಫ್ ದ ಡೇ ಈಸ್ NV ಡ್ಯಾನ್ಸ್ ಸ್ಟುಡಿಯೋ ಪುತ್ತೂರು. ಓಕೆ, ಸೊ ಈಗ ಗೋಯಿಂಗ್ ದ ನೆಕ್ಸ್ಟ್ ರೌಂಡ್ ಡೈರೆಕ್ಟ್ಲಿ. ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿದಿರಾ, ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಆಗಿದೆ, ಇನ್ನೂ ಚೆನ್ನಾಗಿ ಮಾಡಿ ಆ್ಯಂಡ್ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಎಸ್, ಹಾಗಾದರೆ ವಾರಿಯರ್ಸ್ ಆಫ್ ದ ಡೇ ಅನ್ನೋಂಥ ಅವಾರ್ಡನ್ನು ಪಡೆಯೋದಕ್ಕೆ NV ಡ್ಯಾನ್ಸ್ ಸ್ಟುಡಿಯೋ ಅವ್ರು ಬರಬೇಕು ಫ್ರಮ್ ಪುತ್ತೂರು. ಆ ತಂಡವನ್ನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೀನಿ. ಸೊ ಜೋರಾಗಿರುವಂಥ ಚಪ್ಪಾಳೆಯೊಂದಿಗೆ ಆ ತಂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಅವಾರ್ಡನ್ನು ಕೊಡೋದಕ್ಕೆ ಐ ರಿಕ್ವೆಸ್ಟ್ ಯಮುನಾ ಆಶಾ ಸಿಟಿ ಇದರ ಚೇರ್ಮನ್ ಆಗಿರುವಂತಹ ಪುರುಷೋತ್ತಮ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅವರು ಈ ಕಾರ್ಯಕ್ರಮದ ಒಂದು ಮುಖ್ಯ ಬೆನ್ನೆಲುಬು ಅಂತ ಹೇಳ್ಬೋದು. ಸೊ ಅವರ ಕೈಯಾರ ಈ ಒಂದು ಅವಾರ್ಡನ್ನು ಪಡ್ಕೋಬೇಕು ಅಂತ ಪುತ್ತೂರಿನ NV ಡ್ಯಾನ್ಸ್ ಟೀಮನ್ನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾನೆ. ಸೊ ಅವರನ್ನು ಸ್ವಾಗತಿಸೋದಕ್ಕೆ ಪುರುಷೋತ್ತಮ್ ಸರನ್ನು ಸ್ವಾಗತಿಸೋದಕ್ಕೆ ನಮ್ಮ ಟಿವಿಯ ನಮ್ಮ ಗುರುಗಳಾಗಿರುವಂತಹ ನವೀನ್ ಶೆಟ್ಟಿ ಅವ್ರು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಸರ್, ವೆಲ್ಕಮ್ ಟು ದ ಶೋ. ಓ ಇರ್ನ ಊರ್ದಾರ್ ಪುತ್ತೂರ್ದಾಗಲಿ. ಎಸ್ ತುಲೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪುರುಷೋತ್ತಮಣ್ಣನ ಊರು ಪುತ್ತೂರು ಆ್ಯಂಡ್ ಪುತ್ತೂರ್ದಾಗಲಿ ಈ ಒಂದು ಅವಾರ್ಡನ್ನು ಅರ್ನ ಕೈಯಾರ ಪಡೆಯೊಂದಿಲ್ಲ. ಆ್ಯಂಡ್ ಈ ಒಂದು ಕಾರ್ಯಕ್ರಮದ ಮೇನ್ ಒಂಜಿ ಸ್ಪಾನ್ಸರ್ ಅತನಾಡ ಬೆನ್ನೆಲುಬು ಒಂದು ಪಂಡ ಬೆರಿಮುಲ್ಲು ಒಂದು ಪಂಡ ದಟ್ ಈಸ್ ಪುರುಷೋತ್ತಮಣ್ಣೆ. ಸೊ ಇರ್ನ ಕೈಯಾರ ಈ ಒಂದು ಅವಾರ್ಡನ್ನ ಆಗ್ಲಿಕ್ಕೆ ಹೊರಡು. ಸೊ ಜೋರಾನ ಚಪ್ಪಾಳೆ ಪ್ಲೀಸ್. ಎಸ್, ಥ್ಯಾಂಕ್ ಯು ಸೋ ಮಚ್. Yes, thank you so much everyone, thank you. ಓಕೆ, ಇದರೊಂದಿಗೆ ಇವತ್ತಿನ ಈ ಒಂದು ಎಪಿಸೋಡ್ನ ಮುಗಿಸುವಂಥ ಸಮಯ. ದ್ಯಾಟ್ ವಾಸ್ ಆಬ್ಸಲ್ಯೂಟ್ಲಿ ಎಂಟರ್ಟೈನಿಂಗ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಇಲ್ಲಿ ಸೈಡಲ್ಲಿ ಕೂತ್ಕೊಂಡೆ ಇಷ್ಟೊಂದೆಲ್ಲ ಎಂಟರ್ಟೈನ್ಮೆಂಟನ್ನು ಪಡ್ಕೊಂಡಿದ್ದೀನಿ ಅಂತಂದರೆ ನೀವು ಪರ್ಫೆಕ್ಟಾಗಿ ಎಡಿಟ್ ಆಗಿರೋವಂತಹ ಶೋನ ನೋಡಿದಾಗ ನಿಮಗೆ ಎಷ್ಟು ಖುಷಿಯಾಗಿರುತ್ತೆ ಮನೇಲಿ ನೋಡ್ತಾ ಇರಬೇಕಾದ್ರೆ ಅಲ್ವಾ. ಸೊ ಯಾಕೆ ಇಷ್ಟು ಬೇಗ ಮುಗಿಸಿದ್ರಿ ಅಂತ ನಿಮಗೆ ಬೇಜಾರಿರುತ್ತೆ, ನನಗೂ ಬೇಜಾರಿದೆ. ಬಟ್ ಸಮಯನ ನಾವಂತೂ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಸಮಯ ಹೋಗ್ತಾನೇ ಇರುತ್ತೆ. ಬಟ್ ಸಮಯ ಎಷ್ಟೇ ಹೋದರೂ ಕೂಡ ಮುಂದಿನ ಎಪಿಸೋಡಲ್ಲಿ ಮತ್ತೆ ನಾನು ಸಿಗ್ತೀನಿ. ಮತ್ತೆ ಇನ್ನಷ್ಟು ಸಿನಿಮಾಗಳ ಕಾನ್ಸೆಪ್ಟ್ನ ಇಟ್ಕೊಂಡು ಡ್ಯಾನ್ಸರ್ಸ್ ಬರ್ತಾರೆ. ಸೊ ಅಲ್ಲಿ ತನಕ ನೀವೇನು ಮಾಡಬೇಕು, ನಿಮ್ಮ ಟಿವಿಯಲ್ಲಿ ಬರ್ತಾ ಇರೋವಂತಹ ನಮ್ಮ ಟಿವಿನ ನೋಡ್ತಾ ಇರಬೇಕು. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಅನಿಲ್ ದನ್, ಸಿ ಯು. This program is brought to you by Yamuna Asha City Premium Gated Community. Powered by Amrit Noni, Arogyada Baravase, Nippon Paint, co-sponsored by Biruver Kudla, Sun Premium Refined Sunflower Oil, Santosh 2-star Boiled Rice Bhadravati, Shashi Soap, Shashi Dalli Kodeya Matelli, Abaran Timeless Jewelry Bangalore, Aruna Masala, Taste and Trust since 1980, Bhargav Enterprises, The Raymond Shop, Love Mark, Beauty Soap, Calci Bright Toothpaste and Toothbrush, McCoy, a promise of happiness. Supportive partner, Dance Star Studio, Adyar, Mangalore.